ನೀವು ದಿವ್ಸಕ್ಕೆ ಎಷ್ಟು ರೌಂಡ್ ಮಾಡ್ತೀರಾ ಮಾತಾಜಿ? ಅದಕ್ಕೆ ಹೇಳಿರೋದು. ಎರಡಕ್ಕೂ ಒಂದೇ ಅಪ್ಲೈ ಅಲ್ಲ. 16 ನೀವು ಮಾಡ್ತಿದ್ವಿ. ಅಲ್ಲ, ಬೇರೆ ಬೇರೆ ಕ್ಲಾಸಿಗೆ ಬೇರೆ ಬೇರೆ ರೌಂಡ್ ಮಾಡ್ತೀರಾ? ಇಲ್ಲ, ಅದಕ್ಕೋಸ್ಕರ ಕೇಳಿದ್ವಿ ಇಲ್ಲ ಅಲ್ಲ ಏನ್ ಮಾತಾಡಿ ಅಂತ. ಅಲ್ಲ, ಬೇರೆ ಬೇರೆ ಕ್ಲಾಸ್ಗೆ ಬೇರೆ ಬೇರೆ ರೌಂಡ್ ಮಾಡ್ಬೇಕು ಅಂತ ಏನಾದ್ರು ಹೇಳಿದ್ರೆ ಕ್ಲಾಸ್ ಅಲ್ಲ ಅಟೆಂಡ್ ಈಗ ಆಗಲ್ಲ ಯಾರು. ಎರಡಕ್ಕೂ ಅರ್ಧ ಹಾಕೋಣ ಅಂತ, ಎಷ್ಟೆಷ್ಟು ರೌಂಡ್ ಹಾಕೋಣ ಅಂತ. ನೀವು ಸರಿ. ದಿವಸಕ್ಕೆ ಎಷ್ಟು ರೌಂಡ್ ಮಾಡ್ತೀರಿ ಅಂತೇಳಿ ಎಲ್ಲದ್ರಲ್ಲೂ ಕೇಳಿದ್ದಾರೆ ಅಷ್ಟೇ ಮಾತಾಜಿ. ಉತ್ತರ ಒಂದೇ ಇರ್ಬೇಕು. ಒಂದ್ರಲ್ಲಿ ನೀವು 4, ಒಂದ್ರಲ್ಲಿ 5 ಬರೆದ್ರೆ ಆಗ್ಲಿಕ್ಕಿಲ್ಲ. ಹೌದಾ? ಥ್ಯಾಂಕ್ ಯು ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದುಗ್ಧ ಗೋಪಾಲನಂದನಃ ಆರ್ಥೋ ವತ್ಸ ಸುಧೀರ್ಭೋಕ್ತಾ ಆರ್ಥೋ ವತ್ಸಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ.
ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7ರ 16ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. ಇವತ್ತು ನಾವು 17ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7ರ 17ನೇ ಶ್ಲೋಕ. ತೇಷಾಂ ಜ್ಞಾನೇ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಉಚ್ಚಾರಣೆ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕ ಭಕ್ತಿರ್ವಿಶಿಷ್ಯತೆ. ಇಲ್ಲಿ 2 ಪದ ಬರುತ್ತೆ ಭಕ್ತಿ ವಿಶಿಷ್ಟತೆಯಲ್ಲಿ, ಭಕ್ತಿ ಮತ್ತು ವಿಶಿಷ್ಯತೆ. ಅಲ್ಲಿ ಭಕ್ತಿ ವಿಸರ್ಗ ಬಂದಾಗ ಅಲ್ಲಿ ಮುಂದಿನ ಪದಕ್ಕೆ ವಿಸರ್ಗ ಬಂದಾಗ ವಿ ಆಗತ್ತೆ. ಒಂದ್ ವೇಳೆ ಅಲ್ಲಿ ವಿಸರ್ಗ ಹೋದ್ಬಿಟ್ರೆ ವಿಕೆ ಅರ್ಕಾವಳಿ ಆಗತ್ತೆ ಅಲ್ಲ. ಭಕ್ತಿರ್ ವಿಶಿಷ್ಯತೆ, ಭಕ್ತಿ ಆದ್ಮೇಲೆ ರ ಹೇಳ್ಬೇಕು. ಸೊ ಒಂದ್ರಲ್ಲಿ ಬಿಡಿಸಿ ಹೇಳೋರಾದ್ರೆ ಭಕ್ತಿ ಅದನ್ನ ಅಲ್ಪವಾಗಿ ವಿಸರ್ಗ ಹೇಳ್ಬೇಕು. ಭಕ್ತಿ ವಿಶಿಷ್ಯತೆ. ಪ್ರಿಯೋ ಹಿ ಜ್ಞಾನಿ ನೋತ್ಯರ್ಥಂ. ಸೊ ಇದನ್ನ ಬಿಡಿಸಿದಾಗ ಜ್ಞಾನಿನಃ ಅತ್ಯರ್ಥಂ ಅಂತ ಆಗತ್ತೆ. ಅವಗ್ರಹ ಇರೋದ್ರಿಂದ ಅ ಬರುತ್ತೆ. ಅತ್ಯರ್ಥಂ, ಜ್ಞಾನಿನಃ ಅತ್ಯರ್ಥಂ. ಕೂಡಿ ಹೇಳಬಹುದು ಅಥವಾ ಜ್ಞಾನಿನ ಅತ್ಯರ್ಥಂ ಹೇಳ್ಬೇಕು ಬಿಡಿಸೋದು ಹೇಳುದಾದ್ರೆ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಅಹಂ ಸ ಚ ಮಮ ಪ್ರಿಯಃ. ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ತೇಷಾಂ ಅಂದ್ರೆ ಅವರಲ್ಲಿ ಅಂತ ಹೇಳಿ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ. ಜ್ಞಾನಿ ಅಂದ್ರೆ ಜ್ಞಾನಿಯು. ನಿತ್ಯಯುಕ್ತಃ ಅಂದ್ರೆ ನಿತ್ಯವಾಗಿ ಯಾವಾಗ್ಲೂ ಕೂಡ ಸದಾ ಏಕಭಾವದಲ್ಲಿ ಇರುವಂತವನ್ಗೆ ಯುಕ್ತ ಅಂತ ಕರೀತಾರೆ. ಸದಾ ನಿರತನಾಗಿರುವಂತವನು. ಯಾವ ಜ್ಞಾನಿಯು ಸದಾ ನನ್ನಲ್ಲಿ ನಿರತನಾಗಿರ್ತಾನೋ. ಹೇಗೆ ನಿರತನಾಗಿರ್ತಾನೆ? ಏಕಭಕ್ತಿ ಅಂದ್ರೆ ಒಂದೇ ಸಮನಾದಂತಹ ಭಕ್ತಿ ಹೊಂದಿರುವಂತವನು ಅಂತ ಹೇಳಿ ಏಕನಿಷ್ಠ ಭಕ್ತಿ ಅಂತ ಕರೀತಾರೆ. ಏಕಭಕ್ತಿ ಅಂದ್ರೆ ಏಕನಿಷ್ಠ ಭಕ್ತಿ. ವಿಶಿಷ್ಯತೆ ಅಂದ್ರೆ ಏಕಭಕ್ತಿ ನಿಷ್ಠೆಯನ್ನ ಹೊಂದಿರುವವನಲ್ಲಿ ವಿಶೇಷನಾದವನು ಅಂತ ಹೇಳಿ ಕರೀತಾರೆ. ಪ್ರಿಯೋ ಹಿ ಜ್ಞಾನಿ ನೋತ್ಯರ್ಥಂ. ಪ್ರಿಯ ಹಿ ಅಂದ್ರೆ ಪ್ರಿಯನಾಗಿದ್ದಾನೆ. ಜ್ಞಾನಿನಃ ಅತ್ಯರ್ಥಂ ಅಂತ ಹೇಳ್ತಾರೆ. ಜ್ಞಾನಿನಃ ಅತ್ಯರ್ಥಂ ಅಂದ್ರೆ ಆ ಜ್ಞಾನಿಯು, ಅತ್ಯರ್ಥಂ ಅಂದ್ರೆ ನನಗೆ ಅತ್ಯಂತ ಪ್ರಿಯ ಅಂತ. ಆಮೇಲೆ ಅಹಂ ಚ ಮಮ ಪ್ರಿಯಃ. ಅಹಂ ಸ ಚ ಮಮ ಪ್ರಿಯಃ ಅಂತ ಹೇಳ್ತಾರೆ. ಅಹಂ ಸ ಚ ಅಂದ್ರೆ ಅಹಂ ಅಂದ್ರೆ ನಾನು ಸಹ, ಅಹಂ ಸ ಅಂದ್ರೆ ನಾನು ಸಹ, ಚ ಮಮ ಪ್ರಿಯಃ ಅಂದ್ರೆ ಅವನು ನನಗೆ ಪ್ರಿಯ ಅಂತ. ಒಟ್ಟಾರೆ ಇದರ ಅರ್ಥ ಅಂದ್ರೆ ಎಲ್ಲರಲ್ಲಿಯೂ ಕೂಡ ಜ್ಞಾನಿಯು ಅತ್ಯಂತ ವಿಶಿಷ್ಟ. ಯಾಕಂದ್ರೆ ಅವನು ನಿತ್ಯವಾಗಿ ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗಿರ್ತಾನೆ, ನಿತ್ಯ ನಿಷ್ಠನಾಗಿರ್ತಾನೆ. ಹಾಗಾಗಿ ಅವನು ನನ್ನಲ್ಲಿ ಏಕಭಕ್ತಿಯ ಭಾವವನ್ನ ಹೊಂದಿದ್ದಾನೆ. ಹೀಗೆ ಜ್ಞಾನಿಯು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಜ್ಞಾನಿಯು ನನಗೆ ಅತ್ಯಂತ ಪ್ರಿಯ, ಮತ್ತೆ ನಾನು ಸಹ ಅವನಿಗೆ ಪ್ರಿಯನಾಗಿದ್ದೇನೆ ಅಂತ ಹೇಳ್ತಾರೆ. ಬಂದಿದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಹೇಳ್ತಿಲ್ಲ ಮಾತಾಜಿ. ಹಾ ಮಾತಾಜಿ ಹೇಳ್ಸಿ. ಹಾ ಫ್ರೀ ಇದ್ದೀರಲ್ಲ, ಇಲ್ಲ ನಾ ಹೇಳ್ಸ್ಲಾ? ಹಾ ಇಲ್ಲ ಮಾತಾಜಿ ಫ್ರೀನೇ ಇದ್ದೀನಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಗಾಯತ್ರಿ ಆರ್ ಮಾತಾಜಿ, ಗೀತಾ ಎಂ ಮಾತಾಜಿ,
ಗೀತಾ ಕೊಡಕಲ್ ಮಾತಾಜಿ ಹೇಳಿ, ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಲಜಮ್ಮ ಮಾತಾಜಿ. ಶ್ಲೋಕ 17. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿ ನೋ ತಾರ್ಥಂ ಹಂಸ ಚ ಮಮ ಪ್ರಿಯ. ಇದು ಹೇಗ್ ಬಂತು, ತಪ್ಪಾಯ್ತೋ ಏನೋ ಗೊತ್ತಾಗ್ಲಿಲ್ಲ ನನಗೆ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಏಕ ಭಕ್ತಿರ್ ವಿಶಿಷ್ಯತೆ, ರ ಇದೆಲ್ಲ ಅಲ್ಲಿ ಅರ್ಕಾವಳಿ ಇರೋದ್ರಿಂದ ಭಕ್ತಿ ರ ಫಸ್ಟ್ ಹೇಳ್ಬೇಕು, ಆಮೇಲೆ ವಿ ಹೇಳ್ಬೇಕು. ಭಕ್ತಿರ್ ವಿಶಿಷ್ಯತೆ, ಆಮೇಲೆ ಪ್ರಿಯೋಹಿ ಜ್ಞಾನಿ ನೋತ್ಯರ್ಥಂ ಅಂತ ಇದೆಯಲ್ಲ, ಅದನ್ನ ನೀವು ಜ್ಞಾನಿನ ಅತ್ಯರ್ಥಂ ಅನ್ಬೋದು. ಜ್ಞಾನಿನ ಅತ್ಯರ್ಥಂ ಬಿಡಿಸ್ಬೋದು. ಅಹಂ ಸ ಚ ಮಮ ಪ್ರಿಯ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅದು. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೊಡಕಲ್ ಮಾತಾಜಿ. ಹಾ. ಶ್ಲೋಕ 17. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಅಹಂ ಸಚ ಅಂತ ಹೇಳ್ಬೇಡಿ, ಅಲ್ಲಿ ಸ ಬೇರೆ ಚ ಬೇರೆ. ಅಹಂ ಸ ಚ ಮಮ ಪ್ರಿಯ. ಅಹಂ ಸ ಚ ಮಮ ಪ್ರಿಯ. ಸರಿನಾ ಅಹಂ ಮಾತಾಜಿ? ಅಹಂ ಸ ಚ ಮಮ ಪ್ರಿಯ. ಅಹಂ ಸ ಚ ಮಮ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 18ನೇ ಶ್ಲೋಕ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇತಮಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಉಚ್ಚಾರಣೆ. ಉದಾರಾಹ ಸರ್ವೇ ಅಂದ್ರೆ ಸರ್ವ ಏವೈತೆ ಅಂತ ಹೇಳ್ತಾರೆ. ಸರ್ವ ಏವೈತೆ, ಏವೈತೆ ಬಿಡಿಸಿದಾಗ ಏವ ಏತೆ ಅಂತ ಆಗತ್ತೆ. ಬಟ್ ನೀವು ಕೂಡ ಹೇಳಿ ಏವೈತೆ ಜ್ಞಾನಿ. ಜ್ಞಾನಿ ತ್ವಾತ್ಮೈವ, ತಕ್ಕೆ ಮ ಒತ್ತಿದೆ ಮತ್ತೆ ಐವ ಒತ್ತಿದೆ. ತ್ವಾತ್ಮೈವ. ತ್ವಾತ್ಮೈವ ಬಿಡಿಸಿದಾಗ ತು ಆತ್ಮ ಏವ ಅಂತ ಆಗತ್ತೆ. ತಕೆ ಒತ್ತು ಮತ್ತೆ ತಕೆ ಮ ಒತ್ತು ಐವತ್ತಿದೆ. ತ್ವಾತ್ಮೈವ ಮೇ ಮತಂ, ಮ ವ್ಯಂಜನ ಇದೆ, ಮತಂ ಆಸ್ಥಿತಃ. ಆಸ್ಥಿತಃ ಸ ಹಿ ಯುಕ್ತಾತ್ಮ. ಆಸಿತಃ ಅಂತ ಹೇಳ್ಬಿಡಿ, ಆಸಿತಃ ಅಲ್ಪ ವಿಸರ್ಗ ಹೇಳ್ಬೇಕು. ಆಸಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ. ಇದನ್ನ ಬಿಡಿಸಿದಾಗ ಮಾಂ ಏವ ಅನುತ್ತಮಾಂ ಆಗತ್ತೆ. ಮಾಮೇವ ಅನುತ್ತಮಂ. ಇದನ್ನ ನೀವು ಹಾಗೆ ಹೇಳ್ಬಹುದು, ಮಾಮೇವ ಅನುತ್ತಮಾಂ ಅಂತ ಹೇಳಿ. ಮಾಮೇವ ಅನುತ್ತಮಾಂ, ಅಲ್ಲಿ ವ ಹೇಳ್ಬೇಕು, ವಾ ಇದೆಯಲ್ಲ ಆ ಜಾಗದಲ್ಲಿ ಹೇಳ್ಬೇಕು. ಕೂಡಿ ಹೇಳೋರಾದ್ರೆ ಮಾಮೇವ ಅನುತ್ತಮಾಂ ಅಂತ ಹೇಳ್ಬೋದು. ಬಿಡಿಸಿ ಹೇಳೋದಾದ್ರೆ ಮಾಮೇವ ಅನುತ್ತಮಾಂ ಗತಿಂ. ಅಲ್ಲಿ ವ್ಯಂಜನ ಇದೆ, ಗತಿಂ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಉದಾರಾಹ ಸರ್ವೇ ಏವೈತೆ ಅಂದ್ರೆ ಉದಾರಾಹ ಅಂದ್ರೆ ಉದಾರರಾದವರು ಅಂತ ಹೇಳಿ. ಉದಾರ ಹೃದಯ ಉಳ್ಳವಂಥವ್ರು ಅಂತ ಹೇಳ್ತಾರೆ. ಯಾರು? ಸರ್ವ ಏವೈತೆ. ಸರ್ವ ಅಂದ್ರೆ ಎಲ್ರು. ಏವೈತೆ ಅಂದ್ರೆ ಈ ಎಲ್ರೂ ಕೂಡ ಉದಾರರಾದವರು. ಏವೈತೆ ಅಂದ್ರೆ ಇದ್ದಾರೆ ಅಂತ ಅರ್ಥ. ಎಲ್ರು ಕೂಡ ಈ ಉದಾರ ಹೃದಯದವರಾಗಿದ್ದಾರೆ. ಜ್ಞಾನಿ
ಜ್ಞಾನೇತು ಆತ್ಮ ಏವ ಮೇ ಮತಂ. ಎರಡನೇ ಲೈನ್ ಅಲ್ಲಿ ಜ್ಞಾನಿ ತು ಆತ್ಮ ಏವ ಮೇ ಮತಂ ಅಂತ. ಇಲ್ಲಿ ಜ್ಞಾನಿತು ಅಂದ್ರೆ ಆದ್ರೆ ಜ್ಞಾನಿತು ಆದ್ರೆ ಜ್ಞಾನಿಯು ಮಾತ್ರ ಆತ್ಮ ಏವ ಮೇ ಮತಂ. ಅಲ್ಲೇ ಆತ್ಮೇವ ಹೇಳಿದ್ನಲ್ಲ ಈಗ ಬಿಡಿಸಿದಾಗ ತು ಆತ್ಮ ಏವ ಅಂತ ಆಗತ್ತಂತ. ಸೊ ಆತ್ಮ ಏವ ಮೇ ಮತಂ ಅಂದ್ರೆ ಮೇ ಮತಂ ಅಂದ್ರೆ ನನ್ನ ದೃಷ್ಟಿಯಲ್ಲಿ ನನ್ನ ಆತ್ಮವೇ ಆಗಿದ್ದಾನೆ ಅಂತ ಹೇಳಿ. ಆತ್ಮ ಏವ ಮೇ ಮತಂ, ನನ್ನ ದೃಷ್ಟಿಯಲ್ಲಿ ಅವನು ಆತ್ಮವೇ ಆಗಿದ್ದಾನೆ ಅಂತ. ಆಸ್ಥಿತ ಸ ಹಿ ಯುಕ್ತಾತ್ಮ. ಆಸ್ಥಿತ ಹಿ ಅಂದ್ರೆ ನೆಲೆಸಿದವನು ಅಂತ ಹೇಳಿ. ಹಿ ಅಂದ್ರೆ ಅವನು ಸ್ಥಿತನಾಗಿದ್ದಾನೆ. ಯಾಕೆಂದ್ರೆ ಅವನು ಸ್ಥಿತನಾಗಿದ್ದಾನೆ ಎಲ್ಲಿ? ಯುಕ್ತಾತ್ಮ, ಯುಕ್ತ ಚಿತ್ತನಾಗಿದ್ದಾನೆ. ಅಲ್ಲಿ ಆಸ್ಥಿತ ಸ ಹಿ ಯುಕ್ತಾತ್ಮ ಅಂದ್ರೆ ಯಾಕೆಂದ್ರೆ ಅವನು ಸ್ಥಿತನಾಗಿದ್ದಾನೆ ಎಲ್ಲಿ? ಯುಕ್ತಾತ್ಮ, ಯುಕ್ತ ಚಿತ್ತನಾಗಿದ್ದಾನೆ ಅಂತ ಹೇಳಿ. ಯುಕ್ತ ಚಿತ್ತ ಅಂತಂದ್ರೆ ಭಕ್ತಿ ಸೇವೆಯಲ್ಲೇ ನಿರತನಾದವನಿಗೆ ಯುಕ್ತ ಚಿತ್ತ ಅಂತ ಕರೀತಾರೆ. ಆಮೇಲೆ ಮಾಮೇವಾನುತ್ತಮಾಂ ಗತಿಂ. ಮಾಮ ಏವ ಮಾಮ ಅಂದ್ರೆ ನನ್ನ, ಏವ ಅಂದ್ರೆ ನನ್ನನ್ನೇ ಅಂತ. ನನ್ನನ್ನೇ ಅನುತ್ತಮಾಂ ಗತಿಂ ಅಂದ್ರೆ ನನ್ನನ್ನೇ ಪರಮಗತಿಯಾಗಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತ. ಅದ್ರ ಅರ್ಥ ಏನ್ ಕೊಡುತ್ತೆ ಅಂದ್ರೆ ಈ ಭಕ್ತರು ಅಂದ್ರೆ ನಿಸ್ಸಂದೇಹವಾಗಿ ಏನಿದ್ದಾರೆ ಉದಾರ ಮನಸ್ಸುಳ್ಳವರಾಗಿದ್ದಾರೆ. ಆದ್ರೆ ಜ್ಞಾನಿಯು ನನ್ನ ದೃಷ್ಟಿಯಲ್ಲಿ ನನ್ನ ಆತ್ಮ ಸ್ವರೂಪನೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆತ್ಮ ಸ್ವರೂಪ ಅಂತಂದ್ರೆ ನನ್ನಂತಾನೆ ಭಾವಿಸು. ನನ್ನ ಆತ್ಮಸ್ವರೂಪ ಅಂದ್ರೆ ಭಗವಂತನ ಆತ್ಮಸ್ವರೂಪ ಹೇಳ್ತಾ ಇರುವಂತದ್ದು. ನನ್ನಂತೆಯೇ ಭಾವಿಸು, ನನ್ನ ಆತ್ಮಸ್ವರೂಪನೇ ಆಗಿದ್ದಾನೆ, ಹಾಗಾಗಿ ನನ್ನಂತಾನೆ ಭಾವಿಸು. ಯಾಕೆಂದ್ರೆ ಅವನು ಸದಾ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾನೆ, ಅಲೌಕಿಕ ಸೇವೆಯಲ್ಲಿ ನಿರತನಾಗಿರ್ತಾನೆ. ಅದೇ ಯುಕ್ತ ಚಿತ್ತವಾಗಿ ಅಂತ ಹೇಳ್ತಾರಲ್ಲ, ಭಕ್ತಿ ಸೇವೆಯಲ್ಲಿ ಯುಕ್ತ ಚಿತ್ತನಾಗಿದ್ದಾನೆ. ಹಾಗಾಗಿ ಅವನು ಭಕ್ತಿ ಸೇವೆಯಲ್ಲಿ ಇರೋದ್ರಿಂದ ನನ್ನನ್ನೇ ಅನುತ್ತಮಾಂ ಗತಿಂ, ನನ್ನನ್ನೇ ಪರಮಗತಿಯಾಗಿ ಪೂಜಿಸ್ತಾನೆ ಅಂತ ಹೇಳಿ. ಪರಮಗತಿ ಅಂತಂದ್ರೆ ಅಂತ್ಯದ ಒಂದು ಗುರಿ. ಅವನೇ ಪರಮ ದೇವೋತ್ತಮ ಪರಮ ಪುರುಷ, ನನ್ನನ್ನೇ ಪರಮಗತಿಯಾಗಿ ಪೂಜಿಸ್ತಾನೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿಸಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಅರಣಿ ಕತ್ತೇರಿ ಮಾತಾಜಿ, ಅನಂತ ಕುಲಕರ್ಣಿ ಪ್ರಭುಜಿ, ಕಾಂತಮಣಿ ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ. ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಉದಾರ ಸರ್ವ ಏವೈತೆ ಜ್ಞಾನಿ ತವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಉದಾರ ಸರ್ವ ಏವೈತೆ ಜ್ಞಾನಿ ತಾತ್ಮೈವ ಮೇ ಮತಂ ಆಸ್ಥಿತ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಉದಾರಾಃ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಇಲ್ಲಿ ಧನ್ಯವಾದಗಳು. ಸಹಿ ಅನ್ಬೇಡಿ ಮಾತಾಜಿ, ಸಹಿ ಅಲ್ಲ ಸಹಿ. ಆಸ್ಥಿತ ಸಹಿ ಯುಕ್ತಾತ್ಮ, ಗ್ಯಾಪ್ ಕೊಡ್ಬೇಕಲ್ಲಿ ಸ ಆದ್ಮೇಲೆ. ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಧನ್ಯವಾದಗಳು. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7ರ 19ನೇ ಶ್ಲೋಕ. ಬಹೂನಾಂ ಜನ್ಮನಾಮಂತೆ. ಯಾರು ಕೂಗಿದ್ರಾ? ಮಾತಾಜಿನ ಇದು ಅದೇ ನಿನ್ನೆ ಇದು ಆಗಿ ಜಾಯಿನ್ ಆಗಿದ್ದೀನಿ, ನಿನ್ನೆ ಬಂದಿಲ್ಲ. ಇವತ್ತು ಹೆಸರು ಶಿಲಾದೇವಿ ಅಂತ. ಹೇಳಿ, ಏನಾಗ್ಬೇಕಿತ್ತು ನಿಮ್ಗೆ ಈಗ? ಅದೇ ನನ್ನ ಹೆಸರು ಕೂಗ್ತಾ ಇಲ್ಲ ಅಂತ ಮಾಡಿದ್ವಿ. ಹೌದಾ? ಇಲ್ಲ ಮಾತಾಜಿ, ಅದು ಅಲ್ಫಾಬೆಟಿಕಲಿ ಬರ್ತಾರೆ. ನಿಮ್ದು ಎಸ್ ಒಳಗಿದೆಯಲ್ಲ, ನಿಮ್ಗೆ ಕೂಗ್ತಾರೆ. ಅದೇ ಯಾಕೋ ಬಂದಿಲ್ಲ ಅಂತ ಕೇಳಿ ಮಾತಾಜಿ. ಬರುತ್ತೆ, ಕರೀತಾರೆ. ಧನ್ಯವಾದಗಳು. ಅಧ್ಯಾಯ 7
ಶ್ಲೋಕ 19. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ಇದು ತುಂಬಾನೇ ಅರ್ಥಗರ್ಭಿತವಾದಂಥದ್ದು ಈ ಒಂದು ಶ್ಲೋಕ. ಬಹೂನಾಂ, ದೊಡ್ಡ ಹೂ ಇದೆ, ದೊಡ್ಡ ಹೂ ಇದೆ, ಅದಕ್ಕೆ ಸ್ವರ. ಬಹೂನಾಂ ಜನ್ಮನಾಮಂತೆ, ಜ್ಞಾನವಾನ್, ನಕ್ಕೆ ವ್ಯಂಜನ ಇದೆ ನೋಡಿ, ಜ್ಞಾನವಾನ್ ಅಲ್ಪವಾಗಿ ಹೇಳ್ಬೇಕು, ಜ್ಞಾನವಾನ್ ಮಾಂ ಪ್ರಪದ್ಯತೆ. ವಾಸುದೇವಃ, ಅಲ್ಲಿ ಅಲ್ಪ ವಿಸರ್ಗ ಹೇಳ್ಬೇಕು, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ ಅಂತ ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಬಹೂನಾಂ ಜನ್ಮನಾಮಂತೆ, ಬಹೂನಾಂ ಅಂದ್ರೆ ಅನೇಕ, ಏನ್ ಅನೇಕವಾಗಿದ್ದಾವೆ? ಜನ್ಮನಾಂ ಜನ್ಮಗಳು, ಅಂತೆ ಅಂದ್ರೆ ನಂತರ. ಬಹುನಾಂ ಜನ್ಮನಾಮಂತೆ ಅಂದ್ರೆ ಅನೇಕ ಜನ್ಮಗಳ ನಂತರ. ಜ್ಞಾನವಾನ್, ಜ್ಞಾನವಾನ್ ಅಂದ್ರೆ ಒಬ್ಬ ಜ್ಞಾನಿಯು. ಮಾಂ ಪ್ರಪದ್ಯತೆ, ಮಾಂ ಅಂದ್ರೆ ನನ್ನ, ಪ್ರಪದ್ಯತೆ ಅಂದ್ರೆ ಶರಣಾಗ್ತಾನೆ, ಅಂದ್ರೆ ಒಬ್ಬ ಜ್ಞಾನಿಯು ನನಗೆ ಶರಣಾಗ್ತಾನೆ ಅಂತ 2ನೇ ಲೈನ್ ಅಲ್ಲಿ ಇದೆ. ವಾಸುದೇವ ಸರ್ವಂ ಇತಿ, ವಾಸುದೇವ ಅಂದ್ರೆ ವಾಸುದೇವನೇ, ಸರ್ವಂ ಇತಿ, ಸರ್ವಂ ಇತಿ ಅಂದ್ರೆ ಎಲ್ಲವೂ ಎಂದು, ವಾಸುದೇವನೇ ಎಲ್ಲವೂ ಎಂದು, ಸ ಮಹಾತ್ಮ ಸುದುರ್ಲಭ. ಸ ಮಹಾತ್ಮ ಅಂದ್ರೆ ಹಂತ, ಒಂದು ಮಹಾತ್ಮನು, ಸುದುರ್ಲಭ ಅಂದ್ರೆ ಬಹಳ ಅಪರೂಪ ಅಂತ ಹೇಳ್ತಾ ಇರುವಂತದ್ದು. ಹೀಗೆ ಅದರ ಒಂದು ಅರ್ಥ, ಅನೇಕ ಜನ್ಮಗಳ ನಂತರ ಒಬ್ಬ ಜ್ಞಾನಿಯು ನನಗೆ ಶರಣಾಗ್ತಾನೆ. ಆಮೇಲೆ ವಾಸುದೇವ ಸರ್ವಮಿತಿ ಅಂತಂದ್ರೆ ಕೃಷ್ಣನೇ ಎಲ್ಲವೂ ಅಂತ, ವಾಸುದೇವನೇ ಎಲ್ಲವೂ ಎಂದು ತಿಳಿದುಕೊಳ್ತಾನೆ. ಹಂತ ತಿಳ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನಲ್ಲ, ಅವನು ಬಹಳ ಅಪರೂಪ, ಅಂತವನು ಮಹಾತ್ಮನಾಗಿದ್ದಾನೆ ಅಂತ ಹೇಳ್ತಾನೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ, ಲೋಕಜೀವಿನಿ ಮಾತಾಜಿ, ಮಂಜುಳಾ ಮಾತಾಜಿ, ನಾಗರತ್ನ ಮಾತಾಜಿ, ನಿರ್ಮಲಾ ಮಾತಾಜಿ, ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು ಮಾತಾಜಿ. ಶ್ಲೋಕ 19. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸದುರ್ಲಭಃ. ಹರೇ ಕೃಷ್ಣ ಮಾತಾಜಿ. ಸುದುರ್ಲಭ, ಸುದುರ್ಲಭ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ವಾಸುದೇವ, ವಾಸುದೇವ ಸರ್ವಮಿತಿ, ವಾಸುದೇವ ಸರ್ವಮಿತಿ. ಮಾತಾಜಿ ಹರೇ ಕೃಷ್ಣ. ನಾಗರತ್ನ ಮಾತಾಜಿ. ಮಂಜುಳಾ ಹೇಳ ಮಾತಾಜಿ. ಹೇಳಿ ಮಾತಾಜಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ ಹೇಳಿ. ಹೇಳ್ತೇನೆ ಮಾತಾಜಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನಾಂ ಪ್ರಪದ್ಯತೆ ವಾಸುದೇವ ಜ್ಞಾನವಾನ್ ಮಾಂ, ಜ್ಞಾನವಾನ್ ಮಾಂ, ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ಹರೇ ಕೃಷ್ಣ ಮಾತಾಜಿ. ನಾನ್ ನಾಗರತ್ನ ಅಂತ ಹೇಳ್ತೇನ್ರಿ, ಕೇಳ್ತಾ ಇದ್ದೀರಿ? ಹೇಳಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. 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 ಆಯ್ತು ಮಾತಾಜಿ. ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಸರಿ ಮಾತಾಜಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7ರ 20ನೇ ಶ್ಲೋಕ. ಕಾಮೈಸ್ತೈಸ್ತೈರ್ಹತ ಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಃ ತ್ವಯಾ. ಇಲ್ಲಿ ಸ್ವಲ್ಪ ಒತ್ತಕ್ಷರಗಳು ತುಂಬಾ ಇದೆ, ಉಚ್ಚಾರಣೆ ಏನು ಅನ್ನೋದನ್ನ ತಿಳ್ಕೊಳ್ಳಿ.
ಕಾಮೈಸ್ತೈಸ್ತೈರ್ಹೃತಜ್ಞಾನಾಹ. ಇದನ್ನ ಬಿಡಿಸಿದಾಗ ಇಲ್ಲಿ 4 ಪದಗಳಾಗುತ್ತೆ. ಕಾಮೈಹಿ ತೈಹಿ ಹೃತಜ್ಞಾನಾಹ. ಹಾಗೆ ಕೂಡಿಸಿದಾಗ ಕಾಮೈಸ್ತೈಸ್ತೈರ್ಹೃತಜ್ಞಾನಾಹ ಅಂತ ಆಗುತ್ತೆ. ಸೊ ನೀವು ಇದನ್ನ ಕಾಮೈಸ್ತೈಸ್ತೈರ್ಹೃತಜ್ಞಾನಾಹ ಹೇಳ್ಬೋದು. ಕಾಮೈಸ್ತೈಸ್ತೈರ್ಹೃತಜ್ಞಾನಾಹ ಅಂತ ಹೇಳ್ಬೋದು. 3 ಪದ ಮಾಡ್ಬೋದು. ಕಾಮೈಸ್ತೈಸ್ತೈರ್ಹೃತಜ್ಞಾನಾಹ. ಹೃತ ಬೇರೆ, ಜ್ಞಾನಾಹ ಬೇರೆ, ಹೀಗೆ ಹೇಳ್ಬೋದು ನೀವು 3 ಪದ ಮಾಡಿ. ಸಕ್ಕೆ ನೋಡಿ ಅಲ್ಲಿ ಕಾಮೈ, ಸಕ್ಕೆ ತವತ್ತಿದೆ, ಐವತ್ತಿದೆ. ಕಾಮೈಸ್ತೈಸ್ತೈ ಹೃತಜ್ಞಾನಾಹ. ಪ್ರಪದ್ಯಂತೆ, ಅಲ್ಲಿ ಅವಗ್ರಹ ಇದೆ ಎಸ್ ಅಂತ. ಸೊ ಅಲ್ಲಿ ಹಚ್ಬೇಕು. ಅನ್ಯ ದೇವತಾಹ. ಪ್ರಪದ್ಯಂತೆ ಅನ್ಯ ದೇವತಾಹ. 2 ಪದ ಆಯ್ತು ಇಲ್ಲಿ. ಪ್ರಪದ್ಯಂತೆ ಬೇರೆ, ಅನ್ಯ ದೇವತಾಹ ಬೇರೆ. ಸೊ ಬಿಡಿಸ್ಬೋದು. ತಂತಂ, ಇಲ್ಲಿ ತಂತಂ ಅಂತ ಯಾಕೆ ಹೇಳ್ತಾರೆ? ಇದು ಬಿಡಿಸಿದಾಗ ತಮ್ ಅಂತ ಆಗುತ್ತೆ. ತಮ್ ಅದರ ಅಂತ ಹೇಳಿದ್ರ ಅರ್ಥ ತಮ್ ಅದು, ಅಥವಾ ಅದಕ್ಕೆ ಅನುಗುಣವಾಗಿ ಅಂತ ಹೇಳ್ತಾರೆ. ನಿಯಮಮಾಸ್ಥಾಯ ಬಿಡಿಸಿದಾಗ ನಿಯಮಂ ಆಸ್ಥಾಯ ಆಗತ್ತೆ. ನಿಯಮಂ ಆಸ್ಥಾಯ ಬಿಡಿಸಿ ಹೇಳ್ಬೋದು. ನಿಯಮಂ ಆಸ್ಥಾಯ ಅಥವಾ ನಿಯಮಮಾಸ್ಥಾಯ ಅಂತ ಕೂಡಿ ಹೇಳ್ಬೋದು. ಪ್ರಕೃತ್ಯ ನಿಯತಃ ಸ್ವಯಾ. ಓಕೆ, ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಕಾಮೈ ತೈ ಅಂದ್ರೆ ಇಲ್ಲಿ ಆ ಕಾಮಗಳಿಂದ ಅಂತ ಹೇಳಿ ಅದರ ಅರ್ಥ. ವಿವಿಧವಾದಂತಹ ಕಾಮಗಳಿಂದ ಹೃತಜ್ಞಾನಾಹ. ಹೃತ ಅಂತಂದ್ರೆ ಇದು ಕಳ್ದುಕೊಳ್ಳೋದು ಅಂತ ಹೇಳ್ತಾರಲ್ಲ, ಕಳ್ಕೊಳ್ಳೋದು. ಆ ಕಾಮಗಳಿಂದ ಕಳ್ಕೊಂಡಿದ್ದಾನೆ. ಏನ್ ಕಳ್ಕೊಂಡಿದ್ದಾನೆ? ಹೃತ ಜ್ಞಾನಃ. ಕಳ್ಕೊಂಡಿರೋದು ಹೃತ ಜ್ಞಾನಃ, ಜ್ಞಾನವನ್ನ ಕಳ್ಕೊಂಡಿದ್ದಾನೆ. ವಿವಿಧವಾದಂತಹ ಕಾಮಗಳಿಂದ ತನ್ನ ಜ್ಞಾನ ಕಳ್ಕೊಂಡಿದ್ದಾನೆ. ಪ್ರಪದ್ಯಂತೆ ಅನ್ಯ ದೇವತಾಹ. ಯಾಕೆ ಕಳ್ಕೊಂಡಿದ್ದಾನೆ? ವಿವಿಧ ಕಾಮಗಳು ಯಾವ್ದು ಅಂದ್ರೆ ಪ್ರಪದ್ಯಂತೆ ಅಂದ್ರೆ ಶರಣಾಗ್ತಾರೆ. ಯಾರಿಗೆ ಶರಣಾಗ್ತಾರೆ? ಅನ್ಯ ದೇವತಾಹ. ಅನ್ಯ ಅಂದ್ರೆ ಇತರೆ, ದೇವತಾ ಅಂದ್ರೆ ದೇವತೆಗಳು ಅಥವಾ ದೇವತೆಗಳಿಗೆ ಅಂತ. ಸೊ ಅನ್ಯ ದೇವತೆಗಳಿಗೆ ಶರಣಾಗ್ತಾರೆ. 2ನೇ ಲೈನ್. 3ನೇ ಲೈನ್ ಅಲ್ಲಿ ತಂತಂ ನಿಯಮಂ ಆಸ್ಥಾಯ. ತಂತಂ ನಿಯಮಂ ಆಸ್ಥಾಯ ಅಂತ ಕರೀತಾರೆ. ತಮ್ ಅಂತಂದ್ರೆ ಅದಕ್ಕೆ ಅನುಗುಣವಾಗಿ, ಅಥವಾ ಆ ದೇವತೆಗಳಿಗೆ ಅನುಗುಣವಾಗಿ ನಿಯಮಂ ಆಸ್ಥಾಯ. ನಿಯಮ ಅಂದ್ರೆ ನಿಯಮಗಳನ್ನ, ಆಸ್ಥಾಯ ಅಂದ್ರೆ ಅನುಸರಿಸ್ತಾರೆ. ಅವರವರ ದೇವತೆಗಳಿಗೆ ಅನುಗುಣವಾಗಿ ಅವರು ಶರಣಾಗ್ತಾರೆ, ಅಥವಾ ಅವರ ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ತಮ್ ನಿಯಮ ಆಸ್ಥಾಯ. ಸೊ ಅವರವರ ನಿಯಮಗಳಿಗೆ ಅನುಗುಣವಾಗಿ ಅಂದ್ರೆ ಈಗ ತಮ್ಗೇನ್ ಬೇಕೋ ಆ ತರ ಅವರು ಪೂಜೆ ಮಾಡ್ತಾರೆ. ವಿದ್ಯೆ ಬೇಕು ಅಂತಂದ್ರೆ ಸರಸ್ವತಿ, ಗಣಪತಿಗೆ, ಐಶ್ವರ್ಯ ಬೇಕು ಅಂದ್ರೆ ಲಕ್ಷ್ಮಿಗೆ, ಈ ತರ ಅವರವರ ಒಂದು ನಿಯಮಗಳಿಗೆ ಅನುಗುಣವಾಗಿ, ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆ ಮಾಡ್ತಾರೆ. ಪ್ರಕೃತ್ಯ ನಿಯತ ಸ್ವಯ. ಪ್ರಕೃತ್ಯ ಅಂದ್ರೆ ಸ್ವಭಾವಗಳು. ನಿಯತ ಸ್ವಯ ಅಂದ್ರೆ ನಿಯಂತ ಅಂದ್ರೆ ನಿಯಂತ್ರಿತರಾಗುವಂಥವ್ರು. ಸ್ವಯ ಅಂದ್ರೆ ತಮ್ಮದೇ ಆದ ಸ್ವಭಾವಗಳಿಗೆ ನಿಯಂತ್ರಿತರಾಗುತ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ತಮ್ಮ ಸ್ವಭಾವದ ಪ್ರೇರಣೆಯಿಂದ ಬಂಧಿತರಾಗ್ತಾರೆ. ಅಂದ್ರೆ ನನ್ನ ಸ್ವಭಾವ ಏನಿದೆಯೋ ಅದಕ್ಕೆ ನಾನೇ ಬಂಧಿತಲಾಗುವಂಥದ್ದು. ನನಗೆ ಯಾರು ಬೇರೆಯವರು ಬಂಧಿತ ಮಾಡ್ತಾ ಇಲ್ಲ, ನನ್ನ ಸ್ವಭಾವನೇ ನನಗೆ ಬಂಧನ ಮಾಡ್ತಾ ಇದೆ. ಹಾಗೆ ಪ್ರಕೃತಿಯ ಒಂದು ಸ್ವಭಾವಗಳಿಗೆ ಅನುಗುಣವಾಗಿ ಬಂಧಿತರಾಗ್ತಾ ಇದ್ದಾರೆ ಅಂತ ಇದ್ರ ಅರ್ಥ. ಒಟ್ಟಾರೆ ಇದ್ರ ಅರ್ಥ ವಿವಿಧ ಕಾಮಗಳಿಂದ ಏನಾಗ್ತಾ ಇದೆ? ಜ್ಞಾನ ಕಳ್ಕೊಂಡಿದ್ದಾರೆ. ಹೇಗೆ? ತಮ್ಮ ಸ್ವಭಾವದ ಒಂದು ಪ್ರೇರಣೆಯಿಂದ, ಅಥವಾ ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ದೇವತೆಗಳಿಗೆ ಶರಣಾಗ್ತಾ ಇದ್ದಾರೆ. ಮತ್ತೆ ಅದರ ಪ್ರಕಾರ ಅವರು ನಿಯಮಗಳನ್ನ ಅನುಸರಿಸ್ತಾರೆ, ಮತ್ತೆ ನಿಯಮಗಳ ನಿಬಂಧನೆಗಳಿಗೆ ಒಳಪಡ್ತಾರೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ, ರಾಜಲಕ್ಷ್ಮಿ ಮಾತಾಜಿ, ಶ್ರೀಲಾದೇವಿ ಮಾತಾಜಿ, ಶಿವಗಂಗಾ ಮಾತಾಜಿ, ಶೋಭಾ ಭಟ್ ಮಾತಾಜಿ. ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಕಾಮೈಸ್ತೈಸ್ತೈರ್ಹೃತ ಜ್ಞಾನಾಃ ಪ್ರಪದ್ಯಂತ್ಯನ್ಯ ದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲಾದೇವಿ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
कामैस्तैस्तैर्हृतज्ञानाः प्रपद्यन्ते अन्यदेवतः तं तं नियमम् आस्ताय प्रकृताय नियता स्वया प्रकृत्या नियता स्वया प्रकृत्या नियता स्वया 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 हरे कृष्ण माताजी ಸರಿ, ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲದೇವಿ ಮಾತಾಜಿ, ಶಿವಗಂಗಾ ಮಾತಾಜಿ, ಶೋಭಾ ಭಟ್ ಮಾತಾಜಿ, ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಂತಂ ನಿಯಮಮಾಸ್ತಾಯ ಪ್ರಕೃತ್ಯಾ ನಿಯತಃ ಸ್ವಯಾ. ಧನ್ಯವಾದಗಳು ಮಾತಾ. ಹರೇ ಕೃಷ್ಣ. ಇನ್ನೊಂದು ನಿಯಮ ಮಾಸ್ತಾಯ, ಇಲ್ಲಿ ನಿಯಮ ಬಿಟ್ಟು ಮತ್ತೆ ಮಾಸ್ತಾಯ ಅಂತ ಹೇಳ್ಬೇಡಿ. ಒಂದು ನಿಯಮ ಮಾಸ್ತಾಯ ಕೂಡಿ ಹೇಳಿ, ಬಿಟ್ರೆ ಬಿಡಿಸೋದಾದ್ರೆ ನಿಯಮಂ ಆಸ್ಥಾಯ. ಅಲ್ಲಿ ಮಾ ಇದೆಯಲ್ಲ ಮಧ್ಯದಲ್ಲಿ, ಅದು ಸ್ಪ್ಲಿಟ್ ಆಗತ್ತೆ. ಮ ಅನ್ನುವಂಥ ವ್ಯಂಜನ ಹಿಂದಿನ ಪದಕ್ಕೆ ಹೋಗುತ್ತೆ, ಆ ಅನ್ನುವಂಥ ಸ್ವರ ಮುಂದಿನ ಪದಕ್ಕೆ ಹೋಗುತ್ತೆ. ಹಾಗಾಗಿ ಆಸ್ಥಾಯ ಅಂತ ಆಗತ್ತೆ. ಮ ಅನ್ನೋದು ನಿಯಮಂ ಅನ್ನೋ ವ್ಯಂಜನ ಆಗತ್ತಲ್ಲ ಕೊನೆಗೆ, ನಿಯಮಂ ಆಸ್ಥಾಯ. ಹಾಗಾಗಿ ಕೂಡಿ ನಿಯಮ ಆಸ್ಥಾಯ ಆಗತ್ತೆ. ಸರಿ, ಕಂಟಿನ್ಯೂ ಮಾಡಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೆನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಃ ಸ್ವಯಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಯ್ತು ಹರೇ ಕೃಷ್ಣ. ಇಲ್ಲಿ ಪ್ರಪದ್ಯಂತೆ ಅನ್ಯ ದೇವತಾಹ ಅಂತ ಹೇಳಿ, ಪ್ರಪದ್ಯಂತೆ ಅನ್ಯ ದೇವತಾಹ ಮತ್ತೆ ಇದಾಗ ಹೋಗ್ಬಿಡುತ್ತೆ. ಅಲ್ಲಿ ಅನ್ಯ ಬರ್ಲೇಬೇಕು. ಅನ್ನುವಂಥದ್ದು ಉಚ್ಚಾರಣೆ ಆಗ್ಬೇಕು. ಪ್ರಪದ್ಯಂತೆ ಅನ್ಯ ದೇವತಾಹ. ಯಾಕಂದ್ರೆ ಅಲ್ಲಿ ನೋಡಿ ತೇ ಇದೆ, ಏ ಇದೆ ಹಿಂದಿನ ಸ್ವರ, ಅಲ್ಲಿ ನಾವು ಹೇಳಿಕ್ ಬರಲ್ಲ ಅಲ್ಲ. ಹಾಗಾಗಿ ನೀವು ಅಲ್ಲಿ ಅನ್ನೋ ಉಚ್ಚಾರಣೆ ಮಾಡ್ಲೇಬೇಕು. ಪ್ರಪದ್ಯಂತೆ ಅನ್ಯ ದೇವತಾಹ. ಸರಿ ಮಾತಾಜಿ. ಹೇಳ ಮಾತಾಜಿ. ಆಯ್ತು ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಅದೊಂದೇ ಹೇಳಿಲ್ಲ ಇನ್ನು. ಪ್ರಪದ್ಯಂತೆ ಅನ್ಯ ದೇವತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರು ಗಮನವಿಟ್ಟು ಕೇಳ್ತಾ ಇದ್ರೆ ಅನ್ಕೊಳ್ತಾನೆ. ಯಾಕೆ ಗೊತ್ತಾ, ಈಗ ಕೆಲವೊಬ್ರಿಗೆ ನನ್ಗೆ ಸ್ವಲ್ಪ ಬರುತ್ತೆ ಅಂತ ಅಂದ್ಮೇಲೆ ಅವ್ರು ಕೇಳೋದೇ ಬಿಟ್ಬಿಡ್ತಾರೆ. ನನ್ಗೇನ್ ಬರುತ್ತೆ ಬಿಡು, ಅವ್ರು ಹೇಳಿದ್ರೆ ರಿಪೀಟ್ ಮಾಡಿದ್ರೆ ಆಯ್ತು ಅಂತ. ತುಂಬಾ ಜನ ನಾನು ನೋಡಿದ್ದೇನೆ. ಕೆಲವು ಜನರು ಮಾತ್ರ ನಾನು ಹೇಗೆ ಹೇಳಿದ್ದೀನೋ ಅದೇ ತರ ಉಚ್ಚಾರಣೆ ಕೊಡ್ತಾರೆ ಅಲ್ಲಿ. ಬಟ್ ಕೆಲವರು ತಾವು ಏನು ಫ್ಲೋದಲ್ಲಿ ಕಲ್ತಿರ್ತಾರಲ್ಲ ಅದೇ ಫ್ಲೋ ಅಲ್ಲಿ ಹೋಗ್ತಾರೆ. ಸೊ ನೋಡಿ ಯಾವ ತರ ಕೇಳಿಸ್ಕೊಳ್ತೀರಾ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 21ನೇ ಶ್ಲೋಕ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಉಚ್ಚಾರಣೆ ನೋಡಿ. ಯೋ ಯೋ ಯಾಂ ಯಾಂ ಅಂದ್ರೆ ಇಲ್ಲಿ ಯಹ ಯಹ ಯಾಂ ಯಾಂ ಅಂತ ಕರೀತಾರೆ. ಅದಕ್ಕೆ ಯೋ ಯೋ ಯಾಂ ಯಾಂ ಯಹ ಯಹ ಯಾಂ ಯಾಂ. ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ. ಇದನ್ನ ಬಿಡಿಸಿದಾಗ ಶ್ರದ್ಧಯ ಅರ್ಚಿತುಂ ಇಚ್ಛತಿ 3 ಪದಗಳಾಗತ್ತೆ. ಶ್ರದ್ಧಯ ಅರ್ಚಿತುಂ ಇಚ್ಛತಿ. ಇದನ್ನ ನೀವು ಹೀಗೆ ಹೇಳ್ಬೋದು. ಶ್ರದ್ಧಯ ಅರ್ಚಿತುಂ ಇಚ್ಛತಿ. ಅದು ಅರ್ಚಿತುಂ ಇಚ್ಛತಿ, ಅಲ್ಲಿ ನೀವು ಬಿಡಿಸುವ ಅವಶ್ಯಕತೆ ಇಲ್ಲ. ಅರ್ಚಿತುಂ ಇಚ್ಛತಿ ಮಾತ್ರ ಅಲ್ಲಿ ಹೇಳಿ. ಶ್ರದ್ಧಯ ಅನ್ನೋದೇ ಬರುತ್ತೆ ಅಲ್ಲಿ. ಅರ್ಚಿತುಂ ಮಾತ್ರ ಹಾಕಿ ಅಲ್ಲಿ. ಶ್ರದ್ಧಯ ಅರ್ಚಿತುಂ ಇಚ್ಛತಿ. ತಸ್ಯ ತಸ್ಯಾಚಲಾಂ. ತಸ್ಯಾಚಲಾಂ ಅದನ್ನ ಬಿಡಿಸಿದಾಗ ತಸ್ಯ ಅಚಲಂ ಅಂತ ಆಗತ್ತೆ. ತಸ್ಯ ತಸ್ಯ ಅಚಲಾಂ ಅಂತ ಆಗತ್ತೆ. ತಸ್ಯ ತಸ್ಯಾಚಲಂ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ. ಇಲ್ಲಿ ತಾಮ್ ಏವ ಅಂತ ಹೇಳ್ತಾರೆ. ತಾಮ್ ಏವ ತಾಮೇವ ವಿದಧಾಮ್ಯಹಂ. ಬಿಡಿಸಿದಾಗ ವಿದಧಾಮಿ ಅಹಂ ಅಂತ ಆಗತ್ತೆ. ಇದರ ಒಂದು ಅರ್ಥ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಅಂದ್ರೆ ಇಲ್ಲಿ ಯಾವ ಯಾವ ಭಕ್ತನು ಅಂತ ಹೇಳ್ತಾರೆ. ಯಾವ ಯಾವ ಭಕ್ತನು ಯಾಂ ಯಾಂ ಅಂದ್ರೆ ಯಾವ ಯಾವ ತನುಂ ಅಂದ್ರೆ ದೇವತಾ ರೂಪವನ್ನ. ಯಾಂ ಯಾಂ ತನುಂ ಅಂದ್ರೆ ಯಾವ ಯಾವ ದೇವತಾ ರೂಪವನ್ನ ಶ್ರದ್ಧೆಯ ಅರ್ಚಿತುಂ ಇಚ್ಛತಿ. ಶ್ರದ್ಧೆಯ ಅಂದ್ರೆ
ಭಕ್ತಿಯಿಂದ, ಅರ್ಚಿತುಂ ಅಂದ್ರೆ ಪೂಜಿಸಲು ಅಂತ, ಇಚ್ಛತಿ ಅಂದ್ರೆ ಬಯಸ್ತಾನೆ, ಅಂದ್ರೆ ಶ್ರದ್ಧೆಯ ಅರ್ಚಿತುಂ ಇಚ್ಛತಿ, ಎರಡನೇ ಲೈನು ಭಕ್ತಿಯಿಂದ ಪೂಜಿಸಲು ಬಯಸ್ತಾನೋ, ತಸ್ಯ ತಸ್ಯಾಚಲಂ ಶ್ರದ್ಧಾಂ, ತಸ್ಯ ತಸ್ಯಾಚಲಂ ಶ್ರದ್ಧಾಂ ಅಂದ್ರೆ ಅವನ ಸ್ಥಿರವಾದ ಭಕ್ತಿಯನ್ನು ಅಂತ ಹೇಳಿ. ತಸ್ಯ ತಸ್ಯ ಅಂದ್ರೆ ಅವರವರಿಗೆ ಸ್ಥಿರವಾದ ಭಕ್ತಿಯನ್ನು ತಾಂ ಏವ ವಿದಿಧಾಮಿ ಅಹಂ. ತಾಂ ಅಂದ್ರೆ ಇಲ್ಲಿ ಅದು ಖಂಡಿತವಾಗಿಯೂ ನಾನೇ ಅವನಿಗೆ ಅದನ್ನ ಕೊಡ್ತಾ ಇದ್ದೇನೆ. ವಿದಿಧಾಮ್ ಅಹಂ, ವಿದಿಧಾಮ್ ಅಂದ್ರೆ ಕೊಡ್ತೇನೆ. ಸೊ ಆ ಸ್ಥಿರವಾದ ಭಕ್ತಿಯನ್ನ ನಾನೇ ಅವನಿಗೆ ಕೊಡ್ತಾ ಇದ್ದೇನೆ. ತನಗಾಗಿ ತನ್ನಿಂದನೇ ಬರ್ತಾ ಇಲ್ಲ. ಸೊ ಯಾವ ದೇವತೆಗಳನ್ನ ಅವ್ರು ಪೂಜಿಸ್ತಾ ಇದ್ದಾರೋ ಆ ಒಂದು ಸ್ಥಿರವಾದ ಭಕ್ತಿನ ನಾನೇ ಅವರಲ್ಲಿ ಅದನ್ನ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಸೊ ಒತ್ತಾರಿದ್ರ ಒಂದು ಅರ್ಥ, ಯಾವ ಭಕ್ತನು ಯಾವ ದೇವತೆಯನ್ನ ಭಕ್ತಿಯಿಂದ ಪೂಜಿಸಲು ಬಯಸ್ತಾನೋ, ಅವನವನ ಸ್ವಭಾವಕ್ಕೆ ಅನುಗುಣವಾಗಿ ನಾನು ಅವನಿಗೆ ಆ ದೇವತೆಯ ಮೇಲೆ ಒಂದು ಸ್ಥಿರವಾದ ಭಕ್ತಿಯನ್ನ ಬಲಪಡಿಸ್ತೇನೆ ಅಥವಾ ಆ ಒಂದು ಭಕ್ತಿಯನ್ನ ಸ್ಥಿರಗೊಳಿಸ್ತೇನೆ ಅಂತ ಹೇಳ್ತಾರೆ. ಅಥವಾ ಅವ್ರ ಗಣಪತಿನ ಪೂಜಿಸ್ಲಿಕ್ಕೆ ಇಚ್ಛೆ ಮಾಡಿದ್ರೆ ಆಯ್ತು ನಿನ್ ಗಣಪತಿನೇ ಪೂಜಿಸು ಅಂತ ಹೇಳಿ ಅವ್ರಿಗೆ ಆ ಶ್ರದ್ಧೆಯನ್ನ ಕೊಡ್ತಾನೆ ಭಗವಂತ ಅಂತ ಅರ್ಥ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಹೇಳ್ತೀರಾ? ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿ ಮಂಗಲ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ. ಒಬ್ಬರಾದ್ಮೇಲೆ ಒಬ್ಬರೇ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಯೋ ಯೋ ಯಾಂ ಯಾಂ ತನು ಭಕ್ತಾಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯಾಚಲಂ ಶಾರ್ದಾ ತಾಮೇವ ವಿದದಾಮ್ಯಹಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಒಂದೊಂದು ಅಕ್ಷರವನ್ನ ಗಮನಿಸ್ಬೇಕು ನೀವು. ಯೋ ಯೋ ಯಾಂ ಯಾಂ ತನುಂ ಭಕ್ತಃ, ವಿಸರ್ಗ ಇದೆ, ಭಕ್ತಃ. ಶ್ರದ್ಧಯಾ, ಅಲ್ಲಿ ನಾನು ಬಿಡಿಸಿದೆ, 2 ಪದ ಮಾಡಿದೆ. ಶ್ರದ್ಧಯಾ ಅರ್ಚಿತುಂ ಇಚ್ಛತಿ, ಅಲ್ಲಿ ಎಸ್ ಅಂತ ಕಾಣ್ತಾ ಇದೆ ನೋಡಿ. ನೀವು ಫಸ್ಟ್ ಕ್ಲಾಸಿಗೆ ಅಟೆಂಡ್ ಆಗಿಲ್ಲ ಅನ್ಸುತ್ತೆ. ಎಸ್ ಅಂತಂದ್ರೆ ಅದ್ರ ಒಂದು ಉಚ್ಚಾರಣೆ ಬರುತ್ತೆ, ಅದು ಸಂಕೇತ, ಸಂಕೇತ ಎಸ್, ಅದು ಅವಗ್ರಹ ಅಂತ ಕರೀತಾ ಇದಕ್ಕೆ, ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಅಂತ ಉಚ್ಚಾರಣೆ ನಾವು ಮಾಡ್ಬೇಕು. ಶ್ರದ್ಧಯ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ. ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಹೇಳಿ, ಸ್ಲೋ ಆಗಿ ಹೇಳಿ, ಫಾಸ್ಟ್ ಹೋಗ್ಬೇಡಿ. ಯೋ ಯೋ ಯಾಂ ಯಾಂ ತನು ಭಕ್ತಾಃ ಶ್ರದ್ಧಾಯಾರ್ಚಿತುಮಿಚ್ಛತಿ ತಸ್ಯಾಚಲಂ ಶ್ರದ್ಧಾ ತಾಮೇವ ವಿದದಾಮ್ಯಹಂ. ತಸ್ಯ ತಸ್ಯಾಚಲಾಂ, ತಸ್ಯಾಚಲಂ ಅಲ್ಲ, ಚಲಾಂ, ತಸ್ಯಾಚಲಾಂ ಶ್ರದ್ಧಾಂ. ಇದು ಸರಿ ಇದೆ ಮಾತಾಜಿ. ಅಲ್ಲಿ ಮತ್ತೆ ಹಚ್ಚಲಿಲ್ಲ ನೀವು, ಶ್ರದ್ಧೆಯ ಅರ್ಚಿತುಂ ಇಚ್ಛತಿ, ಬಟ್ ಕೂಡಿ ಹೇಳಿದ್ರಿ ಸರಿ, ಕೂಡಿ ಹೇಳಿದ್ರು ಕರೆಕ್ಟ್. ಬಿಟ್ರೆ ನೀವು ಅರ್ಚಿತುಂ ಅಲ್ಲಿ ಹಚ್ಚಿದ್ರೆ ಕರೆಕ್ಟ್. ಯೋ ಯಾಂ ಯಾಂ ತನುಂ ಭಕ್ತಾಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯಾಚಲಂ ಶ್ರದ್ಧಂ ತಮೇವ ವಿದದಾಮ್ಯಹಂ. ಹರೇ ತಸ್ಯ ತಸ್ಯಾಚಲಾಂ, ಚಲಂ ಅಲ್ಲ, ಚಲಾಂ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾ ಅರ್ಚಿತುಮಿಚ್ಛತಿ ಶ್ರದ್ಧಯಾ ಫಸ್ಟ್ ಹೇಳ್ಬೇಕು. ಶ್ರದ್ಧಯಾ ಅರ್ಚಿತುಮಿಚ್ಛತಿ, ಹಚ್ಬೇಕಷ್ಟೇ ಅಲ್ಲಿ ಮಧ್ಯದಲ್ಲಿ, ಮತ್ತೇನ್ ಮಾಡೋದಿಲ್ಲ. ಶ್ರದ್ಧಯಾ ಅರ್ಚಿತುಮಿಚ್ಛತಿ. ಮಾತಾಜಿ. ಶ್ರದ್ಧಯಾ ಅರ್ಚಿತುಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ಮಾತಾಜಿ ಸರಿ ಐತೆ ಮಾತಾಜಿ. ಸರಿ ಬಂದಿದೆ ವಿದದಾಮ್ಯಹಂ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ. ಕರೆಕ್ಟ್ ಮಾತಾಜಿ? ಶ್ರದ್ಧಾಂ ಕರೆಕ್ಟ್ ಇದೆ.
ತಾಮೇವ ವಿದಧಾಮ್ಯಹಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸರಿ. ಇದು ಶ್ಲೋಕ 21. ಯೋ ಯೋ ಯಾಂ ಯಾಂ ತನು ಭಕ್ತ ಶ್ರದ್ಧಾ ಭಕ್ತಃ ತನು ಭಕ್ತ ಅಲ್ಲಿ ನೋಡಿ ಏನಿದೆ, ತನು ಮುಂದೆ ಏನಿದೆ, ಅವಾಗ ಅನುಸ್ವಾರ ಇದೆ ಅಲ್ಲ, ತನುಂ ತನು ಭಕ್ತಃ ತನುಂ ಭಕ್ತಃ ಶ್ರದ್ಧಾಯ ಅರ್ಚಿತುಮಿಚ್ಛತಿ ತಸ್ಯ ಚಲಾಂ ಶ್ರದ್ಧಾಂ ತಾಮೇವ ವಿದಿದಾಮ್ಯಹಂ ವಿದಧಾಮ್ಯಹಂ ವಿದಿದಾಮ್ಯಹಂ ವಿದಧಾಮ್ಯಹಂ ತಾಮೇವ ವಿದಧಾಮ್ಯಹಂ. ಹೇಗ್ ಬಂತು? ಸರಿ ಬಂದಿದೆ, ಸರಿ ಬಂದಿದೆ, ಮತ್ತೆ ಸರಿ ಬಂದಿದೆ. ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲಿ ಇರುತ್ತೆ, ಬಟ್ ಅದು ಅವಾಯ್ಡೆಡ್. ಯಾಕಂದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ಅದೊಂದು ಅದೊಂದು ನೆಗ್ಲೆಕ್ಟ್ ಮಾಡ್ಬೇಕಾಗತ್ತೆ ನಾವು ಅಲ್ಲ. ಸರಿ, ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಶ್ಲೋಕನ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 22ನೇ ಶ್ಲೋಕ. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೇವ ವಿಹಿತಾನ್ ಹಿತಾನ್. ಉಚ್ಚಾರಣೆ ಸತಯಾ ಶ್ರದ್ಧಯಾ ಯುಕ್ತಃ, ಮತ್ತೆ ತಸ್ಯಾರಾಧನಂ ಈಹತೆ ಅಂತ ಹೇಳಿ ಬರುತ್ತೆ. ಇದನ್ನ ನೀವು ಬಿಡಿಸೋದಾದ್ರೆ ತಸ್ಯಾರಾಧನಂ ಈಹತೆ, ಇಲ್ಲಿ ತಸ್ಯ ಆರಾಧನಂ ಅಂತ ಬರುತ್ತೆ ನೋಡಿ. ಅಲ್ಲಿ ಸ್ಯಾ ಇದೆಯಲ್ಲ, ಆ ಸ್ವರ ಕೂಡಿದೆ, ಹಾಗಾಗಿ ಆ ಅನ್ನುವಂಥದ್ದು ಮುಂದಿನ ಅವಗ್ರಹಕ್ಕೆ ಹೋದಾಗ 2 ಅವಗ್ರಹ ಆಗುತ್ತೆ. ಸೊ ಆರಾಧನೆ ಆಗುತ್ತೆ. ತಸ್ಯ ಆರಾಧನಂ ಈಹತೆ ಅಂತ ಆಗುತ್ತೆ 3 ಪದ. ತಸ್ಯ ಆರಾಧನಂ ಈಹತೆ. ನೀವು ತಸ್ಯಾರಾಧನಂ ಈಹತೆ ಅಂತ ಹೇಳ್ಬೋದು. ತಸ್ಯಾರಾಧನಂ ಮ ಬಂತು, ಮೀ ಇದೆ ನೋಡಿ ಅಲ್ಲಿ 2ನೇ ಲೈನ್ ಅಲ್ಲಿ. ಮೀ ಅನ್ನೋದು ಸ್ಪ್ಲಿಟ್ ಆಗತ್ತೆ. ಮೀ ಅನ್ನೋದು ಸ್ಪ್ಲಿಟ್ ಆಗಿ ಮ ಪ್ಲಸ್ ಇ ಆಗತ್ತೆ. ಮ ಅನ್ನೋದು ಹಿಂದಿನ ಪದಕ್ಕೆ ಹೋಗುತ್ತೆ. ಮತ್ತೆ ಅದ್ರ ಜೊತೆ ಇರುವಂತದ್ದು ಈ ಏನಿದೆಯಲ್ಲ, ದೊಡ್ಡ ಈ ಈಶ ಈ, ಅದು ಮುಂದಿನ ಪದಕ್ಕೆ ಹೋಗುತ್ತೆ. ಹಾಗಾಗಿ ತಸ್ಯಾರಾಧನಂ ಆಗತ್ತೆ, ಮತ್ತೆ ಮುಂದೆ ಈಹತೆ ಆಗತ್ತೆ. ಹಾಗೆ ಹೇಳ್ಬೋದು ತಸ್ಯಾರಾಧನಂ ಈಹತೆ. ಅಥವಾ ನೀವು ಮತ್ತೆ ಇನ್ನೊಂದಷ್ಟು ಬಿಡಿಸೋದಾದ್ರೆ ತಸ್ಯ ಆರಾಧನಂ ಈಹತೆ ಅಂತ ಹೇಳ್ಬೋದು. ಕೂಡಿ ಹೇಳೋದಾದ್ರೆ ತಸ್ಯಾರಾಧನಂ ಈಹತೆ ಅಂತ ಹೇಳ್ಬೋದು. ಲಭತೆ ಚ ತತಃ ಕಾಮಾನ್, ನಕೆ ವ್ಯಂಜನ. ಲಭತೆ ಚ ತತಃ ಕಾಮಾನ್ ಮಯ್ಯೇವ ವಿಹಿತಾನ್ ಹಿತಾನ್. ವ್ಯಂಜನ ನೋಡಿ, ವ್ಯಂಜನ ಇದ್ದಲ್ಲಿ ಅಲ್ಪವಾಗಿ ನೀವು ಉಚ್ಚಾರಣೆ ಮಾಡ್ಬೇಕು ಶಬ್ದನ. ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಸಯುಕ್ತಃ, ಅಲ್ಲಿ ಸತಯ ಶ್ರದ್ಧೆಯ ಯುಕ್ತ ಅಂತ ಇದೆಯಲ್ಲ, ಸತಯ ಅಂದ್ರೆ ಸಯುಕ್ತ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಅವನು ಅಂತ. ಅವನು ಅಂದ್ರೆ ಭಕ್ತನು, ಸಯುಕ್ತ ಅಂತ ಭಕ್ತನು. ತಯಾ ಶ್ರದ್ಧೆಯ ಅಂದ್ರೆ ತಯ ಅಂದ್ರೆ ಆ, ಶ್ರದ್ಧೆಯ ಅಂದ್ರೆ ಭಕ್ತಿಯೊಂದಿಗೆ, ಅವನು ಆ ಭಕ್ತಿಯೊಂದಿಗೆ. ತಸ್ಯ ಆರಾಧನಂ ಈಹತೆ. ತಸ್ಯ ಆರಾಧನಂ ಈಹತೆ ಅಂದ್ರೆ ಆ ತಸ್ಯ ಅಂದ್ರೆ ಆರಾಧನಂ ಅಂದ್ರೆ ಆರಾಧಿಸ್ತಾನೆ. ಈಯತೆ ತಸ್ಯ ಅಂತ ಹೇಳ್ತಾ ಇರುವಂತದ್ದು ಆ ದೇವತೆಗಳಿಗೆ. ಯಾಕಂದ್ರೆ ದೇವತೆಗಳ ಕುರಿತಾಗಿ ಹೇಳ್ತಾ ಇದ್ದಾರಲ್ಲ ಇಲ್ಲಿ ದೇವತೆ ಅಂತ ಮತ್ತೆ ಶಬ್ದ ತಗೊಂಡಿಲ್ಲ. ತಸ್ಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆ ದೇವತೆಗಳನ್ನೇ ಹೇಳ್ತಾ ಇರೋದು ಅಂತ ಅರ್ಥ. ಹಿಂದಿನ ಒಂದು ಶ್ಲೋಕದಿಂದ ಕಂಟಿನ್ಯೂ ಮಾಡಿದಾಗ ಆ ದೇವತೆಯನ್ನ ಆರಾಧಿಸ್ತಾರೆ. ಅವನು ಆ ಭಕ್ತಿಯೊಂದಿಗೆ ದೇವತೆಯನ್ನ ಆರಾಧಿಸ್ತಾನೆ. ಲಭತೆ ಚ ತತಃ ಕಾಮಾನ್. ಚ ಅಂತಂದ್ರೆ ಮತ್ತು, ಲಭತೆ ಅಂದ್ರೆ ಪಡಿತಾನೆ ಅಂತ ಹೇಳಿ. ಏನ್ ಪಡಿತಾನೆ? ತತಃ ಕಾಮಾನ್, ತನ್ನ ಬಯಕೆಗಳನ್ನ. ತತ ಅಂತಂದ್ರೆ ತನ್ನ, ಕಾಮಾನ್ ಅಂದ್ರೆ ಬಯಕೆಗಳನ್ನ, ಮತ್ತು ಅದರ ಮೂಲಕ ತನ್ನ ಬಯಕೆಗಳನ್ನ ಪಡಿತಾನೆ. ಮಯ್ಯೇವ ವಿಹಿತಾನ್ ಹಿತಾನ್. ಮಯ್ಯೇವ ಅಂತ ಬಿಡಿಸಿದಾಗ ಮಯಾ ಏವ ಅಂತ ಆಗತ್ತೆ. ಮಯಾ ಏವ ಅಂದ್ರೆ ನನ್ನಿಂದಲೇ ಅಂತ ಹೇಳಿ. ನನ್ನಿಂದಲೇ ವಿಹಿತಾನ್. ವಿಹಿತಾನ್ ಅಂತಂದ್ರೆ ನೀಡಲ್ಪಟ್ಟಿರುತ್ತೆ ಅಂತ ಇಲ್ಲಿ ಹೇಳ್ತಾನೆ. ಏಕೆಂದ್ರೆ ಅವು ನನ್ನಿಂದಲೇ ನೀಡಲ್ಪಟ್ಟಿದೆ ಅಂತ ಅರ್ಥ. ಒಟ್ಟಾರೆ ಇದ್ರ ಅರ್ಥ, ಆ ಭಕ್ತ ತನ್ನ ಭಕ್ತಿಯಿಂದ, ಯಾರು ಶ್ರದ್ಧೆ ಹೊಂದಿರ್ತಾರೋ ಆ ಭಕ್ತ ತನ್ನ ಭಕ್ತಿಯಿಂದ ದೇವತೆಗಳನ್ನ ಪೂಜಿಸ್ತಾನೆ ಮತ್ತು ತನಗೇನ್ ಬೇಕೋ ಆ ಬಯಸಿದ ಫಲವನ್ನ ಪಡಿತಾನೆ. ಆದ್ರೆ
ಆ ಫಲ ನೀಡೋರು ಯಾರು? ಆ ದೇವತೆಗಳಲ್ಲ, ಆ ಫಲವನ್ನ ನೀಡೋನು ನಾನೇ ಅಂತ ಭಗವಂತ ಹೇಳ್ತಾ ಇರುವಂತದ್ದು. ಮಯ್ಯೇವ ವಿಹಿತಾನ್ ಹಿತಾನ್, ನಾನೇ ಆ ಫಲಗಳನ್ನ ನೀಡುವವನಾಗಿದ್ದೇನೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಗೀತಾ ಗಾಯತ್ರಿ ಆರ್ ಮಾತಾಜಿ, ಗೀತಾ ಪುಡಕಲ್ ಮಾತಾಜಿ, ಹರಣಿ ಕಕ್ಕೇರಿ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಸೌಮ್ಯಕರಿ ಮಾತಾಜಿ ಒಬ್ಬರಾದ್ಮೇಲೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಸತಯ ಶ್ರದ್ಧಯ ಯುಕ್ತಃ ತಸ್ಯ ಆರಾಧನಮೇಹತೆ ಲಭತೆ ಚ ತಥಾ ಕಾಮಾನ್ ಮಯ್ಯವ ವಿಹಿತಾನ್ ಹಿತಾನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸ ತಯಾ ಶ್ರದ್ಧೆಯ ಯುಕ್ತಃ ತಸ್ಯಾರಾಧನಮೀಯತೆ ಲಭತೆ ಚ ತಥ ಕಾಮಾನ್ ದೇವೈವ ವಿಹಿತಾನ್ ಹಿತಾನ್. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 22. ಸ ತಯಾ ಶ್ರದ್ಧೆಯ ಯುಕ್ತಃ ತಸ್ಯಾರಾಧನಮೀಯತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಸ ತಯಾ ಶ್ರದ್ಧಯ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಸ ತಯಾ ಶ್ರದ್ಧಯ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೈವ ವಿಹಿತಾನ್ ಹಿತಾನ್. ಇಲ್ಲಿ ತಸ್ಯಾರಾಧನ ಮೀಹತೆ ಅಂತ ಹೇಳ್ಬೇಡಿ. ಮೀ ಅಂತ ಹೇಳಿದ್ರೆ ಮತ್ತೆ ಬೇರೆ. ತಸ್ಯಾರಾಧನಂ ಈಹತೆ, ಮ ಹಚ್ಬೇಕಲ್ಲಿ. ತಸ್ಯಾರಾಧನಂ ಈಹತೆ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಒಂದು ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 23ನೇ ಶ್ಲೋಕ. ಅಂತವಂತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಉಚ್ಚಾರಣೆ ತುಂಬಾ ಸರಳವಾಗಿದೆ ನಿಮ್ಗೆಲ್ಲರೂ ಕೂಡ. ಅಂತವತ್ತು ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಂ ಏದಸಾಂ ಅಂತ ಕರೀತಾರೆ. ಇದನ್ನ ಬಿಡಿಸಿದಾಗ ಭವತಿ ಅಲ್ಪಮೇಧಸಾಂ ಅಂತ ಕರೀತಾರೆ. ಭವತಿ ಅಲ್ಪಮೇಧಸಾಂ, ತದ್ಭವತ್ಯಲ್ಪ ಮೇಧಸಾಂ ಅಂತ ಹೇಳ್ಬೋದು. ತದ್ಭವತ್ಯಲ್ಪ ತ ಯಾವತ್ತಿದೆ ಲಕ್ಕೆ ಪವತ್ತು ತ ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ. ವ್ಯಂಜನ ಇದೆ ಮದ ಭಕ್ತ ಅಂದ್ರೆ ತಪ್ಪು. ಮದ್ಭಕ್ತ ಕೂಡ್ಬೇಕು, ಮದ್ ಮತ್ತೆ ಭಕ್ತ ಕೂಡ್ಬೇಕು, ಎರಡು. ಮದ್ಭಕ್ತ ಯಾಂತಿ ಮಾಮಪಿ. ಗ್ಯಾಪ್ ಕೊಡಂಗಿಲ್ಲ ಅಲ್ಲಿ. ವ್ಯಂಜನ ಇದ್ದಾಗ ಗ್ಯಾಪೇ ಕೊಡಬಾರ್ದು. ಇದನ್ನೊಂದು ಅರ್ಥ ತಿಳ್ಕೊಳ್ಳೋಣ. ಅಂತವತ್ತು ಫಲಂ ತೇಷಾಂ. ಅಂತವತ್ತು ಅಂತಂದ್ರೆ ನಾಶವಾಗಿರುವಂಥದ್ದು. ಅಂತವತ್ತು ಅಂದ್ರೆ ಅಂತ್ಯ ಇದೆ ಅಂತ ಅರ್ಥ ಅಲ್ಲ. ನಾಶವಾಗೋದಕ್ಕೇನಂತ ಹೇಳಿದ್ರೆ ಅಂತ್ಯ ಇದೆ ಅಂತ ಅರ್ಥ. ಅಂತ್ಯವಾಗಿರುವಂಥದ್ದು. ಫಲಂ ತೇಷಾಂ, ಏನ್ ನಾಶವಾಗುವಂಥದ್ದು? ಫಲಂ ಅಲ್ಲ, ಫಲವು ನಾಶವಾಗುವುದು ಅಂತ. ತೇಷಾಂ ಅಂದ್ರೆ ಅದರದ್ದು, ಅವರ ಫಲ ನಾಶವಾಗುವ ಸ್ವರೂಪದ್ದಾಗಿದೆ ಅಂತ ಅರ್ಥ. ಯಾರ್ದು ಹೇಳ್ತಾ ಇರುವಂತದ್ದು ಇಲ್ಲಿ? ಹಿಂದೆ ದೇವತೆಗಳ ಕುರಿತಾಗಿ ಹೇಳ್ತಾ ಇರುವಂತದ್ದು. ದೇವತೆಗಳನ್ನ ಆರಾಧಿಸ್ತಾರೆ ಅಂತ. ಅವರವರ ಒಂದು ಆಸೆ ಬಯಕೆಗೆ ಅನುಗುಣವಾಗಿ ದೇವತೆಗಳನ್ನ ಪೂಜಿಸ್ತಾರೆ ಅಲ್ಲ. ಸೊ ಅದನ್ನ ಹೇಳ್ತಾ ಇರುವಂತದ್ದು. ಸೊ ಅಂತ ಒಂದು ಫಲ, ದೇವತೆಗಳು ಏನ್ ಫಲ ಕೊಡ್ತಾರಲ್ಲ, ಅವ್ರಿಗೆ ಫಲವನ್ನ ಕೊಡುವ ನಾನೇ. ಅಂತ ಒಂದು ಫಲ ನಾಶವಾಗುವಂಥದ್ದು ಅಂತ. ತದ್ಭವತಿ ಅಲ್ಪಮೇಧಸಾಂ, ಭವತ್ಯಲ್ಪಮೇಧಸಾಂ. ಹೀಗೆ ಅದು ತತ್ ಅಂದ್ರೆ ಅದು, ಭವತಿ ಅಂದ್ರೆ ಸಾಧ್ಯ ಅಂತ ಹೇಳಿ. ಏನ್ ಸಾಧ್ಯ? ಅಲ್ಪಮೇಧಸಾಂ. ಸೊ ಇದು ಯಾರಿಗೆ ಅದು ಸಾಧ್ಯ ಅಂದ್ರೆ ಅಲ್ಪ ಬುದ್ಧಿವಂತರಿಗೆ ಮಾತ್ರ ಅದು ಸಾಧ್ಯ ಅಲ್ಲ. ಯಾಕಂದ್ರೆ ಎಲ್ಲರೂ ಬೇಡೋದಿಲ್ಲ. ಅಲ್ಪ ಬುದ್ಧಿ ಇಲ್ಲವರು ಮಾತ್ರ ದೇವಾನು ದೇವತೆಗಳಿಗೆ ಫಲದ ಆಸಕ್ತಿ ಇಟ್ಕೊಂಡು ಪೂಜೆ ಮಾಡ್ತಾರೆ.
ದೇವಾನ್ ದೇವಯಜ ಯಾಂತಿ, ದೇವಾನ್ ದೇವಯಜೋ ಯಾಂತಿ ಅಂದ್ರೆ ದೇವತೆಗಳನ್ನ ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ದೇವಾನ್ ದೇವಯಜ ಯಾಂತಿ, ಯಾಂತಿ ಅಂದ್ರೆ ಹೋಗ್ತಾರೆ. ದೇವತೆಗಳನ್ನ ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಮದ್ಭಕ್ತ ಯಾಂತಿ ಮಾಮಪಿ, ಮದ್ಭಕ್ತ ಅಂದ್ರೆ ಯಾರು ನನ್ನ ಭಕ್ತರಿದ್ದಾರೋ ಯಾಂತಿ ಮಾಮಪಿ. ಯಾಂತಿ ಅಂದ್ರೆ ಹೋಗ್ತಾರೆ. ಯಾರು ನನ್ನ ಭಕ್ತರಿದ್ದಾರೋ ಯಾಂತಿ ಮಾಮ್ ಯಾಂತಿ ಅಂದ್ರೆ ಪಡಿತಾರೆ. ಯಾರನ್ನ? ಮಾಮಪಿ, ಮಾಮ್ ಅಂದ್ರೆ ನನ್ನನ್ನೇ, ಅಪಿ ಅಂದ್ರೆ ನನ್ನನ್ನೇ ಪಡಿತಾರೆ. ನನ್ನ ಭಕ್ತ ನನ್ನನ್ನೇ ಪಡಿತಾನೆ ಅಂತ ಹೇಳ್ತಾರೆ ಅಂತ ಒಂದು ಇದರ ಅನುವಾದ. ಬೇರೆ ಬೇರೆ ದೇವತೆಗಳನ್ನ ಪೂಜಿಸುವಂತ ಭಕ್ತರು ಪಡೆಯುವ ಫಲ ಏನಿದೆಯಲ್ಲ ಅಂತವಂತು ಅಂದ್ರೆ ತಾತ್ಕಾಲಿಕವಾದದ್ದು. ಅಲ್ಪ ಬುದ್ಧಿವಂತರಿಗೆ ಮಾತ್ರ ಅದು ಸಾಧ್ಯ. ಬುದ್ಧಿಹೀನರು ಮಾತ್ರ ಅಂತದನ್ನ ಬಯಸ್ತಾರೆ. ದೇವತೆಗಳನ್ನ ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಆದ್ರೆ ನನ್ನನ್ನ ಪೂಜಿಸುವಂತ ಭಕ್ತರು ನನ್ನನ್ನೇ ಪಡಿತಾರೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಇನ್ನೊಂದು ಶ್ಲೋಕ ಆಗ್ಬೇಕು, ಹಾಗಾಗಿ 4 ಜನರಿಗೆ ಮಾತ್ರ ಹೇಳ್ಸಿ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲೋಕಜೀವಿನಿ ಮಾತಾಜಿ ಹೇಳಿ ಒಬ್ಬರಾದ್ಮೇಲೆ. ಹರೇ ಕೃಷ್ಣ ಮಾತಾಜಿ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಅಂತವಂತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ್ಯಾ ಯಾಂತಿ ಮಾಮಪಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹೇಳಿ. ಮಂಜುಳಾ ಮಾತಾಜಿ ಬೇಗ ಹೇಳಿ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ ಹೇಳಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 24ನೇ ಶ್ಲೋಕ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಂ ಅಜಾನಂತೋ ಮಮಾವ್ಯಯಂ ಅನುತ್ತಮಂ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ. ಅವ್ಯಕ್ತಂ ಈ ವ್ಯಕ್ತಿಮಾಪನ್ನಂ ಬಿಡಿಸಿದಾಗ ವ್ಯಕ್ತಿಂ ಆಪನ್ನಂ ಅಂತ ಆಗುತ್ತೆ. ವ್ಯಕ್ತಿಂ ಆಪನ್ನಂ ಕೂಡಿ ಹೇಳ್ಬೋದು, ಬಿಡಿಸಿ ಹೇಳ್ಬೋದು. ಮನ್ಯಂತೆ ಮಾಮ ಬುದ್ಧಯಃ ಬಿಡಿಸಿದಾಗ ಮಾಂ ಅಬುದ್ಧಯಃ ಆಗತ್ತೆ. ಮಾಮ ಬುದ್ಧಯಃ. ಮಾಂ ಅಂತ ಹೇಳ್ಬೇಡಿ, ಮಾಮ ಬುದ್ಧಯಃ ಅಲ್ಲಿ ಅ ಬರುತ್ತೆ ಉಚ್ಚಾರಣೆ ಅಲ್ಲ, ಹಾಗಾಗಿ ಅಬುದ್ಧಯಃ ಆಗತ್ತೆ. ಮಾಮ ಬುದ್ಧಯಃ. ಪರಂ ಭಾವಂ ಅಜಾನಂತೋ ಮಮಾವ್ಯಯಂ ಅನುತ್ತಮಂ. ಇಲ್ಲಿ ಬಿಡಿಸಿದಾಗ 3 ಪದ ಆಗತ್ತೆ. ಮಮ ಅವ್ಯಯಂ ಅನುತ್ತಮಂ, ಮಮಾವ್ಯಯಂ ಅನುತ್ತಮಂ. ನೀವು ಹೇಗೆ ಹೇಳ್ಬೋದು? ಇದ್ರ 3 ಪದ ಮಾಡ್ಬೋದು. ಒಂದು ಮಮ ಅವ್ಯಯಂ ಅನುತ್ತಮಂ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಮಮಾವ್ಯಯಂ ಅಲ್ಲಿ ಮ ಆದ್ಮೇಲೆ ಅ ಹಚ್ಬೇಕು ಮಧ್ಯದಲ್ಲಿ. ಅನುತ್ತಮಂ, ಮಮಾವ್ಯಯಂ ಅನುತ್ತಮಂ. ಇದ್ರ ಒಂದು ಅರ್ಥ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ. ಅವ್ಯಕ್ತಂ ಅಂದ್ರೆ ಅವ್ಯಕ್ತ ರೂಪವಾದ ನನ್ನನ್ನ, ಅವ್ಯಕ್ತವಾದಂತ ನನ್ನನ್ನ. ವ್ಯಕ್ತಿಂ ಆಪನ್ನಂ ವ್ಯಕ್ತ ರೂಪವನ್ನ ಪಡೆದವನಂತೆ. ವ್ಯಕ್ತಿಮಾಪನ್ನಂ ಅಂದ್ರೆ ವ್ಯಕ್ತಿತ್ವವನ್ನ, ವ್ಯಕ್ತ ರೂಪವನ್ನ ಪಡೆದವನಂತೆ. ಮನ್ಯಂತೆ ಭಾವಿಸುತ್ತಾರೆ. ಮಾಂ ಅಬುದ್ಧಯಃ. ಮಾಂ ಅಬುದ್ಧಯ ಅಂತಂದ್ರೆ ಅಂದ್ರೆ ಮನ್ಯಂತೆ ಮಾಂ ಅಂತ ಹೇಳಿ ಅರ್ಥ. ಅಂದ್ರೆ ನನ್ನನ್ನ ಹಾಗೆ ಭಾವಿಸ್ತಾರೆ. ಅಬುದ್ಧಯ ಅಂತಂದ್ರೆ ಅಜ್ಞಾನಿಗಳು. ಪರಂ ಭಾವಂ ಅಜಾನಂತೋ. ಪರಂ ಭಾವಂ ಅಜಾನಂತೋ ಅಂದ್ರೆ ನನ್ನ ಒಂದು ಪರಂ ಅಂದ್ರೆ ಪರಮ, ಭಾವಂ ಅಂದ್ರೆ ಸ್ವಭಾವವನ್ನ, ನನ್ನ ಪರಮ ಸ್ವಭಾವವನ್ನ ಅಜಾನಂತೋ ಅಥವಾ ಅಜಾನಂತಹ
ಅಜಾನಂತ ಅಂತಂದ್ರೆ ತಿಳಿಯದವರಿಗೆ, ತಿಳಿಯೋದಿಲ್ಲ ಅಂತ, ನನ್ನ ಪರಮ ಸ್ವಭಾವನ ತಿಳಿಯೋದಿಲ್ಲ. ಮಮ ಅವ್ಯಯಂ ಅನುತ್ತಮಂ ಅಂದ್ರೆ ನನ್ನ ಅವ್ಯಯ ಅನುತ್ತಮವಾದಂತಹ ಸ್ವರೂಪವನ್ನ ಅವರು ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇದ್ರ ಅರ್ಥ, ಅಜ್ಞಾನಿಗಳು ನನ್ನ ನಿತ್ಯ ಅವ್ಯಕ್ತ ಸ್ವರೂಪವನ್ನ ತಿಳಿಯೋದಿಲ್ಲ. ಅವ್ಯಕ್ತ ಸ್ವರೂಪವನ್ನ ತಿಳಿಯೋದಿಲ್ಲ. ನಾನು ವ್ಯಕ್ತ ರೂಪವನ್ನ ಪಡೆದಿರುವೆ ಎಂದು ಭಾವಿಸುತ್ತಾರೆ. ನಾನು ವ್ಯಕ್ತ ರೂಪ ಪಡೆದಿರುವೆ ಎಂದು ಭಾವಿಸ್ತಾರೆ. ಅದರ ಅರ್ಥ ಏನು? ಅವತರಿಸಿ ಬರ್ತಾನೆ ಕೃಷ್ಣ ಅಂತ ಹೇಳಿ ತಿಳ್ಕೊಳ್ತಾರೆ. ವ್ಯಕ್ತಿತ್ವವನ್ನ ಪಡೆದುಕೊಂಡು ಬರ್ತಾನೆ, ಹುಟ್ಟಿ ಬರ್ತಾನೆ ಅಂತ ಹೇಳಿ ತಿಳ್ಕೊಳ್ತಾರೆ. ಅವರು ನನ್ನ ಪರಮ ಅವ್ಯಯ ಸ್ವಭಾವನ ಅರಿಯಲಾರರು. ಅಂದ್ರೆ ಭಗವಂತನ ಈ ನಾಶವಿಲ್ಲದ ಏನು ಒಂದು ಸ್ವಭಾವ ಇದೆಯೋ ಅದನ್ನ ಅವರು ತಿಳ್ಕೊಳ್ಳೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿಸಿ ಮಾತಾಜಿ ಈ ಜನರಿಗೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಎ ಮಾತಾಜಿ, ನಾಗರತ್ನ ಮಾತಾಜಿ, ನಂದಿನಿ ಮಾತಾಜಿ, ನಿರ್ಮಲಾ ಮಾತಾಜಿ, ಭಾರತ ಮಾತಾಜಿ. ಒಬ್ರಾದ್ಮೇಲೆ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಗರತ್ನ ಮಾತಾಜಿ ಹೇಳಿ. ಮಂಜುಳಾ ಎ ಮಾತಾಜಿ, ನಂದಿನಿ ಸೀನಪ್ಪ ಮಾತಾಜಿ. ಕೇಳ್ತಾ ಇಲ್ಲ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಅವ್ರು ಹೇಳಿ ಅಂತ ಇದ್ದೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಂ ಪರಂ ಭಾವಮನ ಜಾನಂತೋ ಮಾಮಾವ್ಯಯ ಮನುತ್ತಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಂ ಜಾನಂತೋ ಮಾಮವ್ಯಯಂ ಅನುತ್ತಮಂ. ಹರೇ ಕೃಷ್ಣ ಮಾತಾಜಿ. ಮೂರನೇ ಲೈನ್ ಅಲ್ಲಿ ಪರಂ ಭಾವಂ ಭಾವಂ ಜಾನಂತು ಅಂತ ಅಂದ್ರಿ ನೀವು ಅಲ್ಲ. ಅಲ್ಲಿ ಯಾವಾಗ ಭಾವಂ ಅಂತ ಬರುತ್ತಲ್ಲ, ಮುಂದಿನ ಅಕ್ಷರಕ್ಕೆ ಅದೇನಾಗುತ್ತೆ? ಹೋಗುತ್ತೆ ಸ್ವರ. ಭಾವಂ ಅಜಾನಂತೋ, ಭಾವಂ ಅಜಾನಂತೋ. ಹರೇ ಕೃಷ್ಣ ಮಾತಾಜಿ. ಪರಂ ಭಾವಂ ಅಜಾನಂತೋ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳ್ತೇನೆ. ಅವ್ಯಕ್ತಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಂ ಅಜಾನತೋ ಮಾಮಾವ್ಯಯಂ ಅನುತ್ತಮಂ. ವೆರಿ ಗುಡ್. ಅಲ್ಲಿ ಇನ್ನೊಂದು ಕರೆಕ್ಟ್ ಮಾಡ್ಕೊಳ್ಳಿ. ಭಾವಂ ಅಜಾನಂತೋ. ಭಾವಂ ಅಜಾನಂತೋ. ಸರಿ, ಉಳಿದಿದ್ದು ಸರಿ ಇದೆ. ಸರಿ, ಹೀಗೆ ಸ್ಲೋ ಆಗಿ ಹೇಳಿ ತಾನೇ ಬರುತ್ತೆ. ಈಗ ನೋಡಿ, ಮುಂಚೆ ಹೇಳಿದ್ರಲ್ಲ, ನೀವೇ ಹೇಳಿರೋದು, ಅವಾಗಿನ್ಕಿಂತ ಈಗ ಎಷ್ಟು ವ್ಯತ್ಯಾಸ ಕಾಣುತ್ತೆ ನಿಮ್ಗೆ. ಈಗ ಬಿಡಿಸಿ ಹೇಳಿದ್ರಲ್ಲ, ಸರಿ ಬಂತು. ನಮ್ಗೆ ಬರೋವರೆಗೂ ನಾವು ಬಿಡಿಸಿ ಹೇಳೋಣ, ಬಂದ್ಮೇಲೆ ನಾವು ಒಂದ್ ಫ್ಲೋ ಅಲ್ಲಿ ಹೇಳ್ಬಹುದು. ಸರಿ, ಮತ್ತೆ ಹೇಳಿ ಉಳ್ದಾರು. ಲಾಸ್ಟ್ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಮಮಾವ್ಯಯಂ ಅನುತ್ತಮಂ. ಬಿಡಿಸಿ ಅಲ್ಲಿ. ಯಾಕೆ ಎಲ್ಲ ಒಂದೇ ಹೇಳಿಕೆ ಇದ್ ಮಾಡ್ತೀರಾ? ಮಮಾವ್ಯಯಂ ಅನುತ್ತಮಂ. ಮಮಾವ್ಯಯಂ ಅನುತ್ತಮಂ. ಸರಿ, ಸರಿನಾ? ಆಯ್ತಾ ಮಾತಾಜಿ? ಯಾರಿದ್ದಾರೆ? ಹರೇ ಕೃಷ್ಣ ಮಾತಾಜಿ. ಆಗ್ಲೇ ನೆಟ್ ಸಿಗ್ಲಿಲ್ಲ, ನಾನು ಹೇಳ ಮಾತಾಜಿ. ಹೇಳಿ ಮಾತಾಜಿ. ತುಂಬಾ ಕೂಗಿದೆ ನಿಮ್ಗೆ. ಹೌದು ಮಾತಾಜಿ, ನನಗೆ ಅದ್ ಕೇಳಿಸ್ಲಿಲ್ಲ. ಹೇಳಿ. ಹರೇ ಕೃಷ್ಣ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಂ ಅಜಾನಂತೋ ಮಾಮವ್ಯಯಂ ಅನುತ್ತಮಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾಮಲ್ಲ, ಮಮಾವ್ಯಯಂ. ಮಮಾವ್ಯಯಂ ಅನುತ್ತಮಂ. ಸರಿ ಬಂತ ಮಾತಾಜಿ. ಸರಿ ಆದ್ರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿಸ್ಲಾ ಮಾತಾಜಿ? 4-5 ಜನ ಇದ್ದಾರೆ. ಹೇಳಿಸಿ. ರಾಜಲಕ್ಷ್ಮಿ ಮಾತಾಜಿ, ಪ್ರವೀಣಾ ಮಾತಾಜಿ, ಶೀಲಾದೇವಿ ಮಾತಾಜಿ, ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ. ಒಬ್ರಾದ್ಮೇಲೆ ಒಬ್ರು. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಂ ಇವ್ಯಕ್ತಿಂ ಆಪನ್ನಂ ಮನ್ಯತೆ ಮಾಂ ಬುದ್ಧಯಃ
ಪರಂಭಾವಂ ಅಜ್ಞಾನತೋ ಪರಂ ಪರಂಭಾವಂ ಅಜ್ಞಾನತೋ ಹರೇ ಕೃಷ್ಣ ಮಾಮ ಮಾತಾಜಿ ನಾನು ನಾನು ಮಾತಾಜಿ ಹೇಳ್ತೇನೆ ಆ ತರ ಹೇಳಿ. ಸರಿ ಅವ್ಯಕ್ತಂ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮನ್ಯಂತೆ ಮಾಮ ಬುದ್ಧಯಃ ಮಾಂ ಅಭೂತಯಃ ಪರಂ ಭಾವಂ ಪರಂಭಾವಂ ಅಜಾನಂತೋ ಅಜಾನಂತೋ ಮಮಾವ್ಯಯಂ ಮಮಾವ್ಯಯಂ ಅನುತ್ತಮಂ. ಅನುತ್ತಮಂ. ಅಲ್ಲಿ ಎಲ್ಲಿ ಸ್ಪ್ಲಿಟ್ ಮಾಡಿದೆ ಅದನ್ನ ಇನ್ನೊಮ್ಮೆ ಗಮನಿಸಿ. ಅಲ್ಲಿ ಆತರ ಸ್ಪ್ಲಿಟ್ ಮಾಡಿ ಹೇಳಿ. ನಾನು ಹೇಳಲ Next ಹೇಳಿ. ಮಾತಾಜಿ. ಅವ್ಯಕ್ತಂ ವ್ಯಕ್ತಿಂ ಆಪನ್ನಂ ಮನ್ಯತೆ ಮಾಂ ಮನ್ಯಂತೆ 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 ಮಾಂ ಮಾಂ ಅಭೂತಯಃ ಪರಂ ಪಾವಂ ಅಜ್ಞಾನಂತೋ ಅಜಾನಂತೋ ಅಜಾನಂತೋ ಪರಂ ಭಾವಂ ಅಜಾನಂತೋ ಮಾಮಾವ್ಯಂ ಅನುತ್ತಮಂ ಮಮಾವ್ಯಯಂ ಮಮಾವ್ಯಯಮ ಇದೆ. ಮಮಾವ್ಯಯಂ ಅನುತ್ತಮಂ. ಸರಿನಾ ಮಾತಾಜಿ? ಸರಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಆಯ್ತು ಮಾತಾಜಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಹರೇ ಇಲ್ಲಿ ನೀವು ಹೇಳಿದ್ರಲ್ಲ 3ನೇ ಲೈನ್ ಅಲ್ಲಿ ಭಾವಂ ಅಜಾನಂತೋ ಹಾಗೆ ಹೇಳ್ಬೇಡಿ. ಭಾವಂ ಅಜಾನಂತೋ ಅಂದ್ರೆ ಮ ಹೇಳ್ಬೇಕು. ಅಲ್ಲಿ ವ್ಯಂಜನ ಹೇಳ್ಬಿಟ್ರೆ ಅ ಬರಲ್ಲ. ಹಾಗಾಗಿ ಭಾವಂ ಅಜಾನಂತೋ ಅಥವಾ ಭಾವಂ ಅಜಾನಂತೋ ಅ ಹಚ್ಬೇಕಲ್ಲಿ. ಸರಿ ಮಾತಾಜಿ. ಹೇಳಿ. 4 ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯತೆ ಮಾಂ ಬುದ್ಧಯಃ ಮನ್ಯಂತೆ ಮನ್ಯಂತೆ ಮಾಂ ಬುದ್ಧಯಃ ಪರಂ ಭಾವಂ ಅಜಾನಂತೋ ಮಾಮಂ ಅವ್ಯಯಂ ಅನುತ್ತಮಂ. ಇಲ್ಲ, ಮಮಾವ್ಯಯಂ ಮಾಮ್ ಇದೆ ಅಲ್ಲಿ ನೋಡಿ. ಅನುತ್ತಮಂ ಎಲ್ರು ಸರಿ ಹೋಗ್ಲಿಲ್ಲ ಮಾತಾಜಿ? ಸರಿ ಇದೆ, ನೀವು ಅದನ್ನ ಗಮನಿಸಿ. ಮಮ ಅವ್ಯಯಂ ಅನುತ್ತಮಂ ಒಂದು, ಮಮ ಅವ್ಯಯಂ ಅಂತ ಕರೀತಾರೆ. ಮಮ ಅವ್ಯಯಂ ಅನುತ್ತಮ. ಮತ್ತೆ ಇಲ್ಲಿ ಇನ್ನೊಂದು ಮಾಮ ಬುದ್ಧಯ ಅಲ್ಲ, ಅಲ್ಲಿ ಮಾಮ ಬುದ್ಧಯ ಮಾಮ ಬುದ್ಧಯ ಅಥವಾ ಮಾಂ ಅಬುದ್ಧಯ. ಗ್ಯಾಪ್ ಕೊಟ್ರೆ ಅ ಹಚ್ಬೇಕು, ಗ್ಯಾಪ್ ಇಲ್ದೇ ಇದ್ರೆ ಕೂಡಿ ಹೇಳ್ಬೇಕು. ಮಾಮ ಬುದ್ಧಯ ಅ ಕೇಳಿಸ್ಬೇಕು ನೋಡಿ. ಮಾಮ ಬುದ್ಧಯ ಕೇಳಿಸುತ್ತಲ್ಲ ನಂದು. ಮಾಮ ಬುದ್ಧಯ ಅ ಕೇಳಿಸುತ್ತೆ ನೋಡಿ. ಮಾಮ ಬುದ್ಧಯ ಹಾಗೆ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಮಂ ಭಾವಮಜಾನಂತೋ ಮಾಮವ್ಯಯ ಅನುತ್ತಮಂ. ಪರಂ ಭಾವಂ ಅಜಾನಂತೋ ಅಲ್ಲಿ ಮಜಾನಂತೋ ಅಂತ ಹೇಳ್ಬೇಡಿ. ಪರಂ ಭಾವಂ ಮತ್ತೆ ಗ್ಯಾಪ್ ಕೊಟ್ಟು ಅಜಾನಂತೋ. ಪರಂ ಭಾವಂ ಅಜಾನಂತೋ ಮಮಾವ್ಯಯಂ ಅನುತ್ತಮಂ. ಸರಿ. ಮಂಜುಳಾ ಸುರೇಶ್ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ
ಪರಂ ಭಾವಮಜಾನಂತೋ ಮಾಮ ಅವ್ಯಯಮನುತ್ತಮಂ. ಮಮಾವ್ಯಯಂ ಮಮಾವ್ಯಯಂ ಮಮಾವಯಂ ಅನುತ್ತಮ. ವಯಂ ಅಲ್ಲ ಮಾತಾಜಿ, ವ್ಯ ವಾಕ್ಯ ಯಾವತ್ತಿದೆ? ಮಮಾವ್ಯಯಂ ಮಮಾವ್ಯಯ ವಯಂ ಅನುತ್ತಮಂ. ಮಮಾವ್ಯಯಂ ಅಷ್ಟ್ ಹೇಳಿ ಫಸ್ಟ್. ಮಮಾವ್ಯಯಂ ಅನುತ್ತಮಂ. ಅನುತ್ತಮಂ. ಸರಿ, ಆಯ್ತು ಮಾತಾಜಿ. ಮೀಟಿಂಗ್ ಎಂಡ್ ಮಾಡೋಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಹರೇ ಧನ್ಯವಾದಗಳು ಕೃಷ್ಣ. ಮಾತಾಜಿ ನಿಮ್ಗೆ. ವಾಂಛಾಕಲ್ಪತರುಭ್ಯಶ್ಚ ಹರೇ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ